ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಕರಗಳು ಪರಶುಪಾಶ ಅಂಕುಶಾಧಾರಿಗೆ ಹರುಷದಿ ಭಕ್ತರ ಪೊರೆಬವಗೆ ಉರಗಭೂಷಣನ ಸುಕುಮಾರ ಕಯವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಸರಸರ ಹರಿಯುವ ಜೀವನದಿ ಸರಸರ ಹರಿಯುವ ಜೀವನದಿ ಧರೆಯಾವರಿಸಿ ಉದಾವನದಿ ಧರೆಯಾವರಿಸಿ ಉದಾವನದಿ ಸಗರೋದ್ಧಾರಳು ಯಾವನದಿ ಸಗರೋದ್ಧಾರಳು ಯಾವನದಿ ಅರಿತವರೊರೆದರು ದೇವನದಿ ಅರಿತವರೊರೆದರು ದೇವನದಿ ಸರಸರ ಹರಿಯುವ ಜೀವನದಿ ಧರೆಯಾವರಿಸಿ ಉದಾವನದಿ ಪಾಪದ ಕೊಳೆಯನ್ನು ತೊಳೆವವನದಿ ಪಾಪದ ಕೊಳೆಯನ್ನು ತೊಳೆವನದಿ ಪುಣ್ಯದ ಫಲವನು ಈವನದಿ ಪುಣ್ಯದ ಫಲವನು ಈವನದಿ ಪಾಪದ ಕೊಳೆವನು ತೊಳೆವನದಿ ಪುಣ್ಯದ ಫಲವನು ಈವನದಿ ಸರಸರ ಹರಿಯುವುದು ಜೀವನದಿ ಧರೆಯಾವರಿಸಿ ಉದಾವನದಿ ಸಗರೋದ್ಧಾರಳು ಯಾವನದಿ ಹರಿತವರರೆದರು ದೇವನದಿ ಸರಸರ ಹರಿಯುವುದು ಜೀವನದಿ ಧರೆಯಾವರಿಸಿ ಆವನದಿ ಸಾಮುವೇದ್ಯ ಪ್ರವೀಣನಾಗಿಯ ಸಾಮುವಿದ್ಯ ಪ್ರವೀಣನಾಗಿಯ ಸೋಮಣ್ಣನೆಂಬವ ವ್ಯಾಯಾಮ ಶಾಲೆಯ ನಡೆಸುತ್ತಿದ್ದನು ಕೋಶದಿಂದ ನಮಸ್ಕಾರ ಸ್ವಾಮಿ. ಸೋಮಣ್ಣ ಎನ್ನುವುದಾಗಿ ನನ್ನ ಹೆಸರು. ವಿದ್ಯೆಯನ್ನು ಕಲಿತು ಬಂದಿದ್ದೇನೆ. ಸಾಮು ವಿದ್ಯೆ, ವ್ಯಾಯಾಮ ವಿದ್ಯೆಯನ್ನು ಅಭ್ಯಾಸ ಮಾಡಿ ಬಂದವ. ಅದು ಇಲ್ಲೇ ಅಲ್ಲ, ಅದನ್ನು ಕಲಿಯುವುದಕ್ಕೆ ಪಟ್ಟ ಶ್ರಮ ಎಷ್ಟು. ಹೌದಪ್ಪ, ಹೊರದೇಶಕ್ಕೆ ಹೋಗಿ ಕಲಿತು ಬಂದದ್ದಲ್ವ ನಾನು. ಈ ದೇಶದಲ್ಲ ಅಲ್ವೇ ಅಲ್ಲ, ಬಹಳಷ್ಟು ಶ್ರಮ ಪಟ್ಟು ದೇಹವನ್ನು ದಣಿಸಿ ಆ ವಿದ್ಯೆಯನ್ನು ಆರ್ಜಿಸಿಕೊಂಡು ಬಂದಿದ್ದೇನೆ. ಹೌದು, ಆದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ವಿದ್ಯೆಯನ್ನ ಕಲಿತು ಇಲ್ಲಿಗೆ ಬಂದದ್ದು ಹೌದು. ಉದ್ದೇಶ ಏನು? ನಾನು ಇಲ್ಲಿ ಒಂದು ಶಾಲೆಯನ್ನು ತೆರೆಯಬೇಕು. ವ್ಯಾಯಾಮ ಶಾಲೆಯನ್ನು ತೆರೆಯುವುದರ ಮೂಲಕ ಕಲಿಯುವವರಿಗೆ ಹೇಳಿಕೊಡಬೇಕು. ಒಳ್ಳೆಯ ಒಂದು ಉದ್ದೇಶವನ್ನು ಸದುದ್ದೇಶವನ್ನು ಹೊಂದಿಕೊಂಡೇ ಈ ಕಾರ್ಯವನ್ನು ಪ್ರಾರಂಭಿಸಿದವ. ಆದ್ರೆ ಏನು ಮಾಡೋಣ, ಕಲಿತು ಬಂದು ನಾಡಿಗೆ ಕೆಲವು ಸಮಯ ಗತಿಸಿ ಹೋಯಿತು. ಎಷ್ಟೇ ವರುಷ ಕಳೆದ್ರು ಅಭ್ಯಾಸ ಮಾಡುವ ಗುಣ ಇದ್ದವರು ಯಾರು ಇಲ್ಲ ನೋಡಿ. ಅಭ್ಯಾಸ ಇಲ್ಲ. ಹೌದಪ್ಪ, ಈ ಕಾಲದಲ್ಲಿ ಹೇಳಿಕೊಡುವವರೇ ಬಹಳ ಕಡಿಮೆ. ಆದ್ರೆ ಹೇಳಿಕೊಟ್ರು ಅಭ್ಯಾಸ ಮಾಡುವವರು ಇಲ್ಲ, ಸೋಮಾರಿಗಳು. ಆದ್ದರಿಂದ ನಮಗೂ ಬೇಸರ ಆದದ್ದು. ಈಗ ಒಂದು ಶಾಲೆಯನ್ನು ತೆರೆಯಬೇಕು ಅಂತ ಆದ್ರೆ ವಿದ್ಯಾರ್ಥಿಗಳು ಬೇಡವಾ? ವಿದ್ಯಾರ್ಥಿಗಳೇ ಇಲ್ಲದೆ
ಶಾಲೆಯನ್ನು ತೆರೀಲಿಕ್ಕೆ ಆಗ್ತದ? ಅದಾಗುದಿಲ್ಲ. ಹಾ, ಹಾಗೆ ಆ ಕಪ್ಪು ಹಲಿಗೆ ಮೇಲೆ ಬೇಡಿ ಅಕ್ಷರದಲ್ಲಿ ಬರೆದು ಬಾಗಿಲಲ್ಲಿ ಇರಿಸಿದ್ದೇನೆ. ಆದ್ರೆ ಅದನ್ನು ನೋಡಿಯೂ ಯಾರು ಬರುವವರಿಲ್ಲ. ಆಲೋಚನೆ ಮಾಡುವುದು ಹೀಗಾದ್ರೆ ನಾವು ಕಲಿತ ವಿದ್ಯೆಗೆ ಏನು ಪ್ರಯೋಜನ ಉಂಟು? ಕಲಿತ ಏನು ಸಾರ್ಥಕ? ಹೇಗೆ? ಹೀಗೆಲ್ಲ ಆಲೋಚನೆ ಮಾಡ್ತಾ ಇದ್ದೇನೆ. ನಾನು ಕಲಿತ ವಿದ್ಯೆಯನ್ನ ಇನ್ನೊಬ್ಬರಿಗೆ ಹೇಳಿಕೊಡದೇ ಇದ್ರೆ ಯಾವ ಫಲವೂ ಇಲ್ಲ ಅಲ್ವಾ? ತಂದೆಯಾದವ ಮಕ್ಕಳಿಗೆ ಕೊಡಬೇಕಾದಂತ ಸರ್ವ ಸಂಪತ್ತು ಅಂತ ಹೇಳಿದ್ರೆ ವಿದ್ಯೆ. ವಿದ್ಯೆ ಎನ್ನುವುದೇ ಸರ್ವ ಶ್ರೇಷ್ಠವಾದದ್ದು. ಆ ವಿದ್ಯೆಯನ್ನು ಇನ್ನೊಬ್ಬರಿಗೆ ಧರ್ಮಕ್ಕೆ ಹೇಳಿಕೊಡ್ತೇನೆ, ಹಣ ಕೊಡುವುದು ಬೇಡ, ಧರ್ಮಕ್ಕೆ ಹೇಳಿಕೊಡ್ತೇನೆ ಅಂತ ಹೇಳಿದ್ರು ಬರುವವರಿಲ್ಲ. ಕೆಲವು ಸಮಯ ಆಯ್ತು, ಅದೇ ಆಲೋಚನೆಯಲ್ಲಿದ್ದೇನೆ. ನೋಡೋಣವಂತೆ, ನಾಳೆ ಆದ್ರೂ ಯಾರಾದ್ರೂ ಬಂದಾರು. ಈ ನಿರೀಕ್ಷೆ ಇಂದಲ್ಲ, ಬಹಳ ದಿವಸದ ನಿರೀಕ್ಷೆಯೂ ಅದೇ. ಇಂದಲ್ಲದೆ ಇದ್ರು ನಾಳೆ ಬಂದಾರು, ನಾಳೆ ಬಂದಾರು, ನಾಳೆ 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 ಅಂತ ಕೆಲವು ದಿನ ಕಳೆದೇ ಹೋಯ್ತು. ಆದ್ರೆ ಇವತ್ತು ಅದೇ ನಿರೀಕ್ಷೆಯಲ್ಲಿ ಇರ್ತೇನೆ. ಸ್ವಲ್ಪ ಹೊತ್ತು ನೋಡೋಣ, ಇಲ್ಲಿಯೇ ಮಲಗಿಕೊಳ್ತೇನೆ. ಮುಂಜಾನೆ ಮಾರೋದ ಗೆಳೆಯ ರಂಜನ ಕೂಡಿ ರಂಜ ಮುಂಜಾನೆ ಮಾರುವಾತ ಗೆಳೆಯ ರಂಜನ ಕೂಡಿ ಮುಂಜಾನೆ ಮಾರ್ಗದಲ್ಲಿ ಬರಲು, ಮುಂಜಾನೆ ಮಾರ್ಗದಿ ಬರಲು ಅಂಜದೆ ಮಲಗಿದವನ ಕಂಡು, ಅಂಜದೆ ಮಲಗಿದವನ ಕೊಳ್ಳುದ ಅಂಜರಿತೇನು ಮತ್ತಿಲ್ಲು. ಮುಂಜಾನೆ ಮಾರುವುದರಯ ರಂಜನ ಕೂಡಿ ಮುಂಜಾನೆ ಮಾರ್ಗದಿ ಬರಲು, ಎಷ್ಟೋ ವರ್ಷದಿಂದ ನಾವು ಮಿತ್ರರಾಗೇ ಇದ್ದೇವೆ. ಹೌದು, ನಮ್ಮಿಬ್ಬರ ಶರೀರಗಳು ಬೇರೆ ಬೇರೆ ಆದ್ರೂ ನಮ್ಮಿಬ್ಬರ ಆತ್ಮ ಒಂದೇ ಅಂತ ತಿಳಿದು ನಾವು ವ್ಯವಹರಿಸುವವರು. ಖಂಡಿತ. ಆದ್ರೆ ತಿಳಿದ ಪ್ರಾಜ್ಞರು ಏನ್ ಹೇಳಿದ್ದಾರೆ? ಏನು? ಕಾಯಕವೇ ಕೈಲಾಸ, ಹೌದು, ಉದ್ಯೋಗಂ ಪುರುಷ ಲಕ್ಷಣ ಅಂತ ಹೇಳಿದ್ದಾರೆ. ಅದು ಮಾಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಏನು ಮಾಡುದು? ಪುರುಷನಾದವನಿಗೆ ಉದ್ಯೋಗ ಅಗತ್ಯ ಅಂತ ಹೇಳಿದ್ರು. ಇಷ್ಟು ಎತ್ತರವಾಗಿ ನಾವು ಬೆಳೆದಿದ್ದೇವೆ. ಇಷ್ಟು ತನಕ ನಮ್ಗೆ ಮಾಡೋದಕ್ಕೆ ಉದ್ಯೋಗ ಯಾವುದಿಲ್ಲ. ಯಾವ್ದಾದ್ರೂ ಒಂದು ಉದ್ಯೋಗ ಸಿಕ್ಕಿದ್ರೆ ಅದನ್ನೇ ಕಾಯಕವೇ ಕೈಲಾಸ ಅಂತ ತಿಳಿಬೇಕಂತೇಳಿ ನಾವು ಪ್ರಯತ್ನ ಪಟ್ಟವರು. ಎಲ್ಲಿ ಹೋದ್ರೂ ನಮಗೆ ಬೇಕಾದ ಉದ್ಯೋಗ ಸಿಗ್ಲಿಲ್ಲ. ಮುಂದೆ ಏನು ಮಾಡುದಂತ ಯೋಚನೆ ಮಾಡ್ತಾ ಇದ್ದೇನೆ. ದಾರಿಯಲ್ಲಿ ಮುಂದೆ ಹೋಗುವ, ನೋಡುವ. ಮುಂದೆ ಹೋದ್ರೆ ಯಾರು ಸಿಕ್ಕೇರು? ಹೌದಾ? ಹಾಗಾದ್ರೆ ಅಂಜದಲೆ ಮಲಗಿದವನ ಅಂದು ಕಾಣುತ್ತಲಿಲ್ಲ, ನಂಜೇರಿತೇನೋ ಇವಾಗೆ ನಂಜೇರಿತೇನು, ನಂಜೇರಿತೇನು ಮತ್ತಿವಾಗೆ ನಾಲ್ಕು ಸುತ್ತಲೂ ರೆಂಬೆ ಕೊಂಬೆಗಳನ್ನು ಹರಡಿಕೊಂಡಿರುವಂತಹ ವಿಶಾಲವಾದಂತಹ ಈ ವೃಕ್ಷ. ಹೌದು, ವೃಕ್ಷದ ಬುಡದಲ್ಲಿ ವಿಶಾಲವಾದಂತಹ ಕಟ್ಟೆ. ವಿಶಾಲವಾದಂತಹ ಕಟ್ಟೆಯಲ್ಲಿ ತನ್ನ ವಿಶಾಲವಾದಂತಹ ಶರೀರವನ್ನು ಬಾಚಿಕೊಂಡು ಯಾವನು ಅಂಗಾತ ಮಲಗಿದಾಗೆ ನಮಗೆ ಕಾಣುತ್ತಾ ಇದೆಯಲ್ಲ. ಇವು ಮಲಗಿದ್ ನೋಡಿದ್ರೆ ಯಾವುದೋ ರೋಗಕ್ಕೆ ತುತ್ತಾಗಿ ಹಾಗೆ ಇಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದವನಾಗಿ ಕಾಣುವುದಿಲ್ಲ. ನಂಜೇರಿ ಹೋದ್ನಾ? ಹಾಗಲ್ಲ, ದಷ್ಟಪುಷ್ಟವಾಗಿ ಬೆಳೆದಿದೆ ಈತನ ಬಾಹುಗ್ಮಗಳು. ಖಂಡಿತ. ತುಂಬಿದಂತ ಎದೆ, ಹಾಗೆಯೇ ದಷ್ಟಪುಷ್ಟವಾದಂತಹ ಇವನ ಮುಖಮಂಡಲ ನೋಡುವಾಗ ಯಾವುದೋ ಒಂದು ಸಾಧನೆಯನ್ನು ಮಾಡಿದವ ಎಂಬುದರಲ್ಲಿ ನಮಗೆ ದೇಹವೇ ಹಳದೆಳುತ್ತಾ ಉಂಟು. ಹೌದು. ಹಾಗಾದ್ರೆ ಏನು ಮಾಡೋದು? ಏನ್ ಮಾಡೋದು? ಮಲಗಿದವನನ್ನು ಎಬ್ಬಿಸಿ ನಾವು ಮಾತಾಡಿ ಈತ ಯಾರು ಎಲ್ಲಿಯವನ ವಿಚಾರವನ್ನು ತಿಳ್ಕೊಂಡು ಆಮೇಲೆ ನಾವು ಮುಂದುವರಿಸುವ ಅಲ್ವಾ? ನೋಡುವ ನೋಡುವ. ಯಾರು ನೀನು ದಾರಿಯಲ್ಲಿ ಬರಿದೆ ಹೊರಗಿ ಇರುವುದೇಗೆ, ಯಾರು ನೀನು, ಯಾರು ನೀನು, ಯಾರು ನೀನು ದಾರಿಯಲ್ಲಿ ಬರಿದೆ ಹೊರಗಿ ಇರುವುದೇಗೆ, ಬರಿದೆ ಹೊರಗಿ, ಬರಿದೆ ಹೊರಗಿ ಇರುವುದೇಗೆ, ಹೊರಗಿ ಇರುವುದೇಗೆ.
ಕೊರತೆಯೇನು ಒರೆಯಬೇಕು, ಕೊರತೆಯೇನು ಒರೆಯಬೇಕು, ತ್ವರಿತದಿಂದಲೇ ತ್ವರಿತದಿಂದಲೇ. ಕೊರತೆಯೇನು ಒರೆಯಬೇಕು, ತ್ವರಿತದಿಂದಲೇ. ಹಿರಿಯರಾದ ನಿಮ್ಮ ಪಾದಾರವಿಂದಗಳಿಗೆ ನಮ್ಮಿಬ್ಬರ ಪ್ರಣಾಮಗಳು. ದೇವರು ಒಳ್ಳೆಯದು ಮಾಡ್ಲಿ ಅಂತ ಹೇಳಿ. ನಮಗಿಂತ ಹಿರಿಯರು ನೀವು, ಹಾಗಂತ ಜ್ಞಾನವೃದ್ಧರಾಗಿಯೇ ಕಾಣ್ತಾ ಇದ್ದೀರಿ ಸ್ವಾಮಿ. ದಷ್ಟ ಪುಷ್ಟವಾದಂತ ಬಾಹುಯುಗ್ಮಗಳು, ವಿಶಾಲವಾದಂತಹ ನಿಮ್ಮ ಎದೆ, ಹರವಾದಂತಹ ನಿಮ್ಮ ಹಣೆ, ಇದನ್ನೆಲ್ಲ ನೋಡಿದಾಗ ತಾವೊಬ್ಬರು ಯೋಗ ವಿದ್ಯೆಯಲ್ಲಿ ಪಳಗಿದವರು, ಅಂಗ ಸಾಧನೆಯಲ್ಲಿ ಪಳಗಿದವರು ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಂತ ನೀವು ಇಲ್ಲಿ ಬಂದು ಮಲಗುವುದಕ್ಕೆ ಕಾರಣ ಏನು? ತಾವು ಯಾರು? ತಮ್ಮ ವಿಳಾಸವನ್ನು ಸವಿಸ್ತಾರವಾಗಿ ತಮ್ಮಲ್ಲಿ ಹೇಳಿಕೊಳ್ತೀರಾ? ನನ್ನ ಪರಿಚಯ ಬೇಕು. ಹೌದು. ಮಿಕ್ಕಿಯ ವಿದ್ಯೆಯ ಕರೆಯಿಂದಲೇ ತಕ್ಕವರಿಗೆ ಕಲಿಸೆ, ಮಿಕ್ಕಿಯ ವಿದ್ಯೆಯ ಅಕ್ಕರೆಯಿಂದಲೇ ತಕ್ಕವರಿಗೆ ಕಲಿಸೆ, ಅಕ್ಕರೆಯಿಂದಲೇ ತಕ್ಕವರಿಗೆ ಕಲಿಸೆ. ಇಕ್ಕಿಯ ಮನವನು ಪಕ್ಕನೆ ಕಲಿಯುವ, ಇಕ್ಕಿಯ ಮನವನು ಪಕ್ಕನೆ ಕಲಿಯುವ, ಮಕ್ಕಳನ ಕಾಣೆ ಕಲಿಯುವ, ಮಕ್ಕಳನ ಕಾಣೆ ಕಲಿಸೆ. ಇಕ್ಕಿಯ ಮನವನು ಪಕ್ಕನೆ ಕಲಿಯುವ, ಮಕ್ಕಳನ ಕಾಣೆ ನಾ ಕಾಣೆ. ಮಿಕ್ಕಿಯ ವಿದ್ಯೆಯ ಕರೆಯಿಂದಲೇ ತಕ್ಕವರಿಗೆ ಕಲಿಸೆ. ಪೂಜ್ಯರೇ, ನೀವು ಜ್ಞಾನಿಗಳು ಎನ್ನುವುದು ನೀವು ಆಡಿದ ಮಾತಿನಿಂದ ಅರ್ಥ ಆಗುತ್ತದೆ. ಹೌದಾ? ನನ್ನ ಈ ಆಂಗಿಕವಾದಂತ ಲಕ್ಷಣದಿಂದಲೇ ಊಹಿಸಿದ್ದೀರಿ. ನೀವೊಬ್ಬರು ಮಲ್ಲ ವಿದ್ಯಾ ಪ್ರವೀಣರಿರಬಹುದೇ? ನಮ್ಮ ಅನಿಸಿಕೆ. ನನ್ನ ಈ ದೇಹವನ್ನ ಕಂಡಾಗ ನೀವು ಹಾಗೆ ಯೋಚಿಸಿದ್ದು. ಯಾಕಂತ ಹೇಳಿದ್ರೆ ಕ್ರೀಡಾಪಟುಗಳಿಗೆ ಮಾತ್ರ ಇಷ್ಟು ಅಂಗಸೌಷ್ಠವ ಬೆಳೆಯುವುದಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಹಿರಿಯರು ಹೇಳಿದ ಮಾತು. ನಿಮ್ಮ ಊಹನೆ ಸತ್ಯವೇ ಆಗಿದೆ. ನಾನೊಬ್ಬ ಮಲ್ಲವಿದ್ಯಾ ಪ್ರವೀಣನೇ ಹೌದು. ಅಷ್ಟು ಮಾತ್ರ ಅಲ್ಲ, ಆರ್ಜಿಸಿಕೊಂಡು ಬಂದಿರುವಂತ ವಿದ್ಯೆಯನ್ನು ಇನ್ನೊಬ್ಬರಿಗೆ ದಾರೆ ಎರೆಯಬೇಕು ಎನ್ನುವಂತ ಸದುದ್ದೇಶವನ್ನು ಹೊಂದಿದವ. ಆದ್ರೆ ಏನು ಮಾಡೋಣ, ಹೇಳಿಕೊಡಬೇಕು ಎನ್ನುವಂತ ಮನಸ್ಸುಂಟು ನನಗೆ. ಆದ್ರೆ ಕಲಿಯುವ ಗುಣ ಇದ್ದವರೇ ಇಲ್ಲವೇ ಈ ಪ್ರಪಂಚದಲ್ಲಿ ಅಂತ ಆಲೋಚನೆ ಮಾಡುವುದು. ಇಲ್ಲಿವರೆಗೆ ಯಾರೂ ಅಭ್ಯಾಸ ಮಾಡುವುದಕ್ಕೆ ನನ್ನಲ್ಲಿಗೆ ಬರಲಿಲ್ಲ. ಹಾಗಾಗಿ ಯಾರಾದ್ರೂ ಕಲಿಯುವಂತ ಹುಡುಗರಿದ್ರೆ ಆ ವಿದ್ಯೆಯನ್ನ ಹೇಳಿಕೊಡುವುದರ ಮೂಲಕ ಅವರನ್ನ ಉತ್ತಮರನ್ನಾಗಿ ಮಾಡಬೇಕು ಎನ್ನುವಂತ ಸದುದ್ದೇಶವನ್ನು ಹೊಂದಿದವ ನಾನು. ಹೌದಾ? ಹೌದೌದು. ಧನ್ಯನಾದರು ಗುರುಗಳೇ. ಗುರುವೆ ನಿಮ್ಮಯ ಪದಕ್ಕೆ ಪದಕ್ಕೆ ಮಣಿವೆವು ಕರುಣೆದೋರುದ ಯಮಗೆ ವಿದ್ಯೆಯ, ಕರುಣೆದೋರುದ ಯಮಗೆ ವಿದ್ಯೆಯ. ಅರುಹಿ ಪೊರೆಯಲು ಬೇಕು ಬೇಡುವೆ, ಪೊರೆಯಿರೆಮ್ಮ ಪೊರೆಯಿರೆಮ್ಮ ಪೊರೆಯಿರೆಮ್ಮ.
ನುಡಿಗಳನ್ನು ಕೇಳಿ ಆ. ನಮ್ಮ ಹೃದಯ ತುಂಬಿ ಬಂತು. ಹೌದೇ? ನೋಡೋದಕ್ಕೆ ನಾವು ದಷ್ಟಪುಷ್ಟವಾಗಿ ಬೆಳೆದಿದ್ರು ಆ. ನಮಗೆ ಉದ್ಯೋಗವೇ ಇಲ್ಲ. ಆಹಾ. ಮೊದಲಿಂದಲೂ ನಾನು ಬಹಳಷ್ಟು ಆಸೆಯನ್ನು ಪಟ್ಟುಕೊಂಡವ. ಓ. ಬೇರೆ ನನಕ್ಕಿಂತ ಅವ ಹುಷಾರಿದ್ದಾನೆ, ಅವನಿಗಿಂತಲೂ ನಾನು ಹುಷಾರಿದ್ದೇನೆ. ಆ. ಬೇರೆ ಬೇರೆ ವಿಭಾಗದಲ್ಲಿ ನಾವು ಪರಿಣಿತರೇ ಆಗಿದ್ದರು ಮತ್ತೇನು ಕೊರತೆ? ನಮಗೆ ಇಂಥ ಒಂದು ಗರಡಿ ಸಾಧನೆಯನ್ನು ಮಾಡಬೇಕು, ಮಲ್ಲ ವಿದ್ಯೆಯನ್ನು ಕಲಿಬೇಕು, ನಾವು ಮಲ್ಲರಾಗಿ ಬದುಕಬೇಕೆನ್ನುವ ಒಂದು ಆಸೆ ನನ್ನ ಎಳವೆಯಲ್ಲಿ ಇತ್ತು ಗುರುಗಳೇ. ಹೌದೇ? ಅದಕ್ಕೆ ಬೇಕಾದಂತಹ ಕ್ಷೇತ್ರ ಆ. ನಮಗೆ ಕಲಿಸಿಕೊಡುವಂತಹ ಪಾತ್ರಗಳು ಇಲ್ಲದೆ ನಾವು ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದೇವೆ. ಆ. ಇಂತಹ ನಿಮ್ಮ ನುಡಿಗಳನ್ನು ಕೇಳಿದಾಗ ನಮ್ಮ ಹೃದಯ ತುಂಬಿ ಬಂತು. ನಮ್ಮಲ್ಲಿ ಕೊಡುವುದಕ್ಕೆ ಏನಿಲ್ಲ, ಉತ್ತಮ ರೀತಿಯಲ್ಲಿ ತಾವು ವಿದ್ಯೆಯನ್ನು ಕಲಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ಉತ್ತಮ ಶಿಷ್ಯರಾಗಿ ನಿಮ್ಮ ಪಾದ ಸೇವೆಯನ್ನು ಮಾಡಿ ನಿಮ್ಮ ಕೀರ್ತಿಯನ್ನು ಉಳಿಸುವಲ್ಲಿ ನಾವು ನಿರಂತರ ಶ್ರದ್ಧೆಯಿಂದ ಕಲಿತೇವೆ, ನಿರಂತರ ನಿಮ್ಮ ಕೀರ್ತಿಯನ್ನು ಉಳಿಸುವಲ್ಲಿ ನಾವು ಹೋರಾಟ ಮಾಡ್ತೇವೆ ಎನ್ನುವ ವಿಶ್ವಾಸದ ಮಾತನ್ನು ವಿದ್ಯೆಯನ್ನು ಕಲಿಯುವ ಮನಸ್ಸುಂಟೆ. ಏನು ಹೇಳಿ? ತನಯರೆ ಕೇಳಿರಿ ಮನಗೆ ಮುದವ ನೀಡಿ, ತನಯರೆ ಕೇಳಿರಿ ಮನಗೆ ಮುದವ ನೀಡಿ, ಜನ್ಮ ಸಾರ್ಥಕಗೊಳಿಬೋ, ಜನ್ಮ ಸಾರ್ಥಕಗೊಳಿಬೋ. ಘನತರ ಮಲ್ಲ ವಿದ್ಯೆಯನೆಂದು ತಿಳುವೆ, ಘನತರ ಮಲ್ಲ ವಿದ್ಯೆಯನೆಂದು ತಿಳುವೆ, ಇನಿತದ ಕಲಿಯಬೇಕು. ಘನತರ ಮಲ್ಲ ವಿದ್ಯೆಯನೆಂದು ತಿಳುವೆ, ಇನಿತದ ಕಲಿಯಬೇಕು. ಬಹಳ ಸಂತೋಷ ಆಯಿತು ನಿಮ್ಮ ಮಾತನ್ನ ಕೇಳಿದಾಗ. ಹೌದೇ ಗುರುವರೇ, ನಿಜಕ್ಕೂ ನನ್ನ ಜನ್ಮ ಸಾರ್ಥಕ ಆಯಿತು ಎನ್ನುವುದಾಗಿ ಭಾವಿಸಿಕೊಳ್ತಾ ಇದ್ದೇನೆ. ಯಾಕೆ? ಇಲ್ಲಿಯವರೆಗೆ ನಾನು ಆರ್ಜಿಸಿಕೊಂಡಿರುವಂತ ವಿದ್ಯೆಯನ್ನ ಬೇರೆಯವರಿಗೆ ಹೇಳಿಕೊಡಬೇಕು ಎನ್ನುವಂತ ಮಹಾದೊಡ್ಡ ಆಸೆಯನ್ನು ಹೊಂದಿದವ ನಾನು. ಆದ್ರೆ ಇಲ್ಲಿವರೆಗೆ ಅವಕಾಶವೇ ಕಲ್ಪಿತವಾಗಿರ್ಲಿಲ್ಲ, ಯಾರು ಬರಲಿಲ್ಲ, ಹತಾಶನಾಗಿ ಹೋಗಿದ್ದೆ. ಆದ್ರೆ ಇವತ್ತು ನನ್ನ ಆಸೆ ಈಡೇರುವಂತ ಕಾಲ ಬಂತಲ್ಲ, ನೀವು ಉಭಯರು ಒಂದಾಗಿ ಇಲ್ಲಿವರೆಗೆ ಬಂದು ವಿದ್ಯೆ ಹೇಳಿಕೊಡ್ಬೇಕು ಅಂತ ನೀವೇ ಕೇಳ್ತೀರಿ ಅಂತ ಆದ್ರೆ ಖಂಡಿತ ಅಲ್ಲ ಅಂತ ಹೇಳುವುದಿಲ್ಲ. ಮಲ್ಲ ವಿದ್ಯಾ ಪ್ರವೀಣನಾದಂತ ನಾನು ನನ್ನಲ್ಲಿರಬಹುದಾದಂತ ಎಲ್ಲಾ ವಿದ್ಯಾ ಸಂಪತ್ತನ್ನ ಸಂಪೂರ್ಣ ನಿಮ್ಮ ಪಾಲಿಗೆ ಧಾರೆ ಎರೆಯುತ್ತೇನೆ. ನೀವು ಉತ್ತಮ ಶಿಷ್ಯರಾಗಿ ಬೆಳೆಯುವುದಕ್ಕೆ ಬೆಳಗುವುದಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ. ಯೋಚನೆ ಮಾಡಬೇಕಾದಂತ ತನಕ ಯಾವ ವಿಷಯದಲ್ಲಿ ನೀವು ಮನದಲ್ಲಿ ಕೊರಗುತ್ತಿದ್ರು ಆ ಕೊರಗನ್ನು ಇವತ್ತಿನಿಂದ ನೀವು ದೂರ ಮಾಡಿ ನಿಮ್ಮ ಚರಣ ಸೇವಕನಾಗಿ ಚರಣ ಕಾಣತನಾಗಿ ಸದಾ ನಿಮ್ಮ ಚರಣ ಸೇವೆಯಲ್ಲಿ ನಾವು ನಿರಂತರ ಕಾಲವನ್ನು ಕಳೆಯುತ್ತಾ ನಾವು ಹೇಳಿಕೊಟ್ಟಂತಹ ಪ್ರತಿ ಶಬ್ದವನ್ನು ಜೀರ್ಣ ಮಾಡಿಕೊಂಡು ನಾವು ಮಲ್ಲವಿದ್ಯೆ ಪ್ರವೀಣರಾಗ್ತೇವೆ. ನಮಗೆ ಆಶೀರ್ವಾದ ಮಾಡಿ. ನಿಮ್ಮ ಈ ಆಸೆ ಈಡೇರುವುದರ ಜೊತೆಯಲ್ಲಿ ದೈವಾನುಗ್ರಹ ಸದಾಕಾಲ ಇರಲಿ ಎನ್ನುವುದಾಗಿ ಬೇಡಿಕೊಳ್ತೇನೆ. ಬನ್ನಿ. ಯಾವುದಕ್ಕೂ ಗಣಪತಿಯನ್ನು ಸ್ತುತಿ ಮಾಡಿ ಈಗಲೇ ನಾವು ಅಂಗ ಸಾಧನೆಯನ್ನು ಕಲಿಯುವುದಕ್ಕೆ ಪ್ರಾರಂಭ ಮಾಡುವ. ನಾನು ಜಗಜಟ್ಟಿ ಜಗನ್ನಾಥ ಅಂತ ನನ್ನ ಹೆಸರು. ಹೌದು, ಬೇರೆ ಹೆಸರು ಭಯಂಕರ ಉಂಟು ಸ್ವಾಮಿ. ಬಹಳಷ್ಟು ಬಿರುದನ್ನು ಪಡೆದವನು ನಾನು. ಆದ್ರೆ ಆ ಬಿರುದನ್ನು ಹೇಳಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಯಾಕೆ? ನನ್ನ ಈ ಶೌರ್ಯವನ್ನು ಇನ್ನೊಬ್ರು ಪರೀಕ್ಷಿಸಬೇಕು ಎನ್ನುವುದು ನನ್ನ ಆಸೆ. ಹಾಗಾಗಿ ಕೇಳಿದ್ದೇನೆ. ಈಗಾಗಲೇ ಒಬ್ಬ ಇದ್ದಾರಂತೆ, ಸೋಮನಾಥ ಎನ್ನುವವರು. ಅವರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರಂತೆ. ಅವರಲ್ಲಿ ಏನಂತ ನನ್ನ ಶೌರ್ಯವನ್ನು ತೋರಿಸಲೇಬೇಕಂತ ಅಲ್ಲಿಗೆ ಹೊರಟಿದ್ದೇನೆ. ನೋಡೋಣ.
ಬೇಕಾಗಿರುವಂತ ವಿದ್ಯೆಯನ್ನ ಕಂಠಪಾಠ ಮಾಡುತ್ತಾ ಬಂದಿದ್ದೀರಿ. ಉತ್ತಮ ಶಿಷ್ಯರು ಎನಿಸಿಕೊಂಡಿದ್ದೀರಿ. ಎಲ್ಲ ನಿಮ್ಮ ಪಟ್ಟುಗಳನ್ನು ಕರಗತ ಮಾಡಿಕೊಂಡಿದ್ದೇನೆ ನಾನು. ಬಹಳ ಸಂತೋಷ ಆಗುತ್ತಾ ಇದೆ. ಆದ್ರೆ ಏನು ಮಾಡೋಣ, ಕಲಿತಿರುವಂತ ವಿದ್ಯೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಅವಕಾಶವೇ ಆಗಲಿಲ್ಲ. ಅದು ಮಾತ್ರ ಇರಲಿಲ್ಲ. ಹಾಗೆ ಇವತ್ತು ಒಂದು ವೇದಿಕೆ ನಿರ್ಮಾಣ ಆಗುತ್ತಾ ಉಂಟು. ಕೇಳಿ ತಿಳಿದಿರುವಂತ ವಿಷಯ, ಒಬ್ಬ ಜಟ್ಟಿಯೋರ್ವ ಈ ಕಡೆಗೆ ಬರ್ತಾ ಇದ್ದಾನೆ ನಿಮ್ಮನ್ನು ಪ್ರತಿಭಟಿಸುವುದಕ್ಕೆ ಎನ್ನುವುದಾಗಿ. ಆದ್ದರಿಂದ ಅವ ಬಂದ ಅಂತ ಆದ್ರೆ ನೀವೇನು ಮಾಡ್ತೀರಿ ಎನ್ನುವುದೇ ಎಲ್ಲೂ ಮಾಡಲಿಲ್ಲ. ಇದೊಂದು ಅವಕಾಶ ಅಲ್ವಾ? ನಾನಿದ್ದೇನೆ, ಕೊಡಿ ಹಾಕೊಂಡು ನನಗೆ. ಇನ್ನು ಭುಜಬಲ ದ್ರೋಣ ಒಲಿಯರು ನಿಮ್ಮ ಕರಕಮಲ ಸಂಜಾತರಾಗಿ ಬೆಳೆದವರು ನಾವು. ಸಾಮಾನ್ಯ ಯಾವನೊಬ್ಬ ಹೇಳಿಕೆ ಕೊಡದಂತ ಪೈಲ್ವಾನೊಬ್ಬನು ನಿಮ್ಮನ್ನು ಪರೀಕ್ಷೆ ಮಾಡೋಕೆ ಮುಂದೆ ಬಂದಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಶಿಷ್ಯರಾಗಿ ನಾವು ಬೆಳೆದು ಪ್ರಯೋಜನವೇನು? ನೀವು ಇದಕ್ಕೆ ಬೇಕಾಗಿ ಯೋಚಿಸಬೇಕಾದ ಅಗತ್ಯ ಇಲ್ಲ. ನಿಮ್ಮ ಶುಭಾಶೀರ್ವಾದ ನಮಗೆ ಇದ್ದದ್ದೇ ಹೌದಾದ್ರೆ ಎಂತ ಪಟುಪಟನೆ ಬಂದರೂ ಕೆಳಮಾತ್ರದಲ್ಲಿ ನೀವು ಹೇಳಿಕೊಟ್ಟಿರುವ ಪಟ್ಟಿಯಿಂದ ಆತನನ್ನು ಬಿಗಿದಪ್ಪಿ ಆತನ ನೆತ್ತಿಗೆ ಬಡಿದು ರಕ್ತ ಕಾರುವಂತೆ ಮಾಡುವಂತ ಶಕ್ತಿ ನಮ್ಮಲ್ಲಿದೆ. ನಮ್ಮನ್ನು ಆಶೀರ್ವದಿಸಿ. ಶುಭವಾಗಲಿ. ನೋಡೋಣ ಜಾಗ್ರತೆ, ತುಂಡಾಗಿ ಹೋಗ್ಬಹುದು. ಏಯ್, ಏನು ಮಾತಾಡ್ತಾ ಇದ್ಯಾ? ತುಂಡಾಗ್ಲಿಕ್ಕೆ ಏನಿದು? ಮೂಳೆ ಅಂತ ಮಾಡಿದ್ದೇನಾ? ಮೂಳೆ ಅಲ್ವಾ? ಮತ್ತೆಂತದ್ದು? ಮೂಳೆ ಅಲ್ಲ. ನಿಲ್ಲು. ಎಲ್ಲೋ ಮೂಲೆಯಲ್ಲಿ ಬಿದ್ದ ಕಬ್ಬಣ ತುಂಡು ಹೊಡೆದ ಅನುಭವ ಆಗ್ತದೆ. ಹೌದಾ? ಅದೇ ಅಂತ ಎಣಿಸ್ಕೋ. ನಾನು ಎಲುಬಿನ ಹಂದರ ಅಂತ ಮಾಡಿ ಪೆಟ್ಟು ಮಾಡ್ಲಿಕ್ಕೆ ಕೇವಲ ದೇಹದ ದ್ರಾಢತೆ ಅಲ್ಲ, ಆಲೋಚನೆ ಮಾಡ್ಬೇಕೇನು? ಏನು? ನಾನು ಹೀಗಿರಬಹುದು, ಹೀಗಿದ್ರು ನಿಮ್ಮಂತವ್ರು 4 ಜನ ಬಂದ್ರು ಸುಧಾರಿಸ್ಲಿಕ್ಕೆ ನಾನೊಬ್ಬ ಸಾಕು. ಒಂದೊಂದು ಪೆಟ್ಟಿಗೆ 3 ತುಂಡು ಮಾಡಿ ಬಿಡ್ತೇನೆ ನಿಮ್ಮನ್ನ. ನನಗೆ ಅದೇ ಅನುಮಾನ. ಏನು? ನಿನಗೆ ಒಂದು ಪೆಟ್ಟು ಹೊಡೆದ್ರೆ 3 ತುಂಡಾಗ್ತೀಯೋ ಅಂತ. ನಾನು 3 ತುಂಡು ಆಗುವುದಿಲ್ಲ, ಮಾಡ್ತೇನೆ.
ನೋಡಕ್ಕೆ ಇವ ನೀರಾನೆ ತರ ಇದ್ರು ಇವನ ಶಕ್ತಿ ಏನನ್ನೋದು ಆಮೇಲೆ ಪ್ರಕಟ. ಮೈಯಲ್ಲಿ ತುಂಬಿಕೊಂಡಿರೋದು ನೀರು ಅಂತ ನನಗೆ ಗೊತ್ತುಂಟು. ನೀರಾಣೆ ಅಲ್ಲ, ಇವ ಕಾಡಂದಿಯೋ ಅಲ್ಲ. ತೋರಿಸು ತಮ್ಮ. ಏನೋ ಮತ್ತೆ ಯಾವ ಹೊಂದಿ? ಮಾತಲ್ಲ, ಏನಾದ್ರು ಪೆಟ್ಟೆ ಪೆಟ್ಟು ಬರ್ತೀಯಾ ನನ್ನಲ್ಲಿ? ನಿನ್ನದ್ದು ಜಗನ್ನಾಥನಲ್ಲಿ ನಿನ್ನದ್ದು ಏನು? ಇಲ್ಲಿ ಕೆಲಸವೇ ಹೆಚ್ಚಾಯ್ತು, ಅಲ್ಲಿ ಕೆಲಸ. ಹೆದರಿ ಓಡಿ ಹೋಗದಂತೆ. ಒಬ್ಬ ಹೋದ, ಇನ್ನೊಬ್ಬ ಯಾವನು ಬರ್ಲಿ ನೋಡೋಣ. ಒಪ್ಪಿದನು ಒಪ್ಪಿದರು. ಒಪ್ಪಿದರು ಕ್ಷಣದಿ ಗುರುವೇ ನುಡಿದ ಸೇವಿಸುತ್ತಲೇ ಪರಮ ವಿದ್ಯೆ ನರಿದು ನಮ್ಮಲ್ಲಿ ಬರಿದೆ ಕಡಗುದ ಸಾಯಬೇಡ ಹೊರವೆ ನೀತಿಯನು. ಸಾಕು ಪುಣ್ಯಾತ್ಮ. ಏನೂ ಮಾಡಿದ್ರು ಮೇಲ್ ಬರುವುದೇ ಇಲ್ಲ. ನಿನ್ನ ಶರೀರವನ್ನು ನೋಡುವಾಗ ನಾಟಿ ಕೆಲಸ ಮುಗಿದಾದ್ಮೇಲೆ ಗದ್ದೆ ಅಂಚನ್ನು ಸವರಿಟ್ಟಾಗಿ ಕಾಣುತ್ತದೆ. ಎಲ್ಲವೂ ಒಂದು ಚೂರು ವ್ಯತ್ಯಾಸ ಕಾಣುದಿಲ್ಲ. ಅಯ್ಯ ಎಕ್ಕಲೆ ಪಹಿಲ್ವಾನನೇ ನಮಸ್ಕಾರ. ಒಳ್ಳೇದು ಮಾಡ್ಲಿ ದೇವರು. ಇದರಲ್ಲಿ ಒಳ್ಳೇದು ಮಾಡ್ಲಿಯಾ? ಹಾಗಂತೇಳಿ ನೀನು ಕುಸ್ತಿ ಕಣದಲ್ಲಿ ಹೋರಾಡುವುದು ಹೌದಾ? ಯಾರು? ಜೀವ ಹೋಗ್ತದೆ. ನನ್ನಂತ ಜೀವ ಹೋಗ್ತದೆ. ನನಗೆ ಸಿಕ್ಕಿದ ಪ್ರಶಸ್ತಿಯೋ ಬದಕೋ ಅದನ್ನ ನೋಡಿದ್ರೆ ನೀನೇ ಜೀವ ಬಿಡ್ತೀಯ. ಎಲ್ಲ ಅವ್ರವರೇ ಇಟ್ಕೊಂಡಿದಾರ? ಅವ್ರವ್ರು ಇಟ್ಕೊಂಡಿದ್ದಲ್ಲ, ನಮ್ಮ ಮನೆಗೆ ಬಾ. ಎಷ್ಟು ಬೇಕು ನಿನಗೆ? ಗೋಡಿ ಇಲ್ವೇ? ನಿನಗೆ ಮಾರಾಟ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನಾನು ಕೊಡ್ತೇನೆ. ಹೌದಾ? ನಿನ್ನ ಜೀವಮಾನಕ್ಕೆ ಸಾಕು ಅಷ್ಟು ಕೊಡ್ತೇನೆ ನಾನು. ಜೈ ಬಜರಂಗ ಬಲಿ.
ಕಷ್ಟ ಆದೀತು. ಯಾಕ ಬಾ ಹಾಗಾದ್ರೆ. ಅಧಿಕ ಪ್ರಸಂಗಿ ಏನ ಜೀವನದಲ್ಲಿ ಬೆಳೆದಿದ್ದೇನೆ ಅಂತ ಬಹಳ ಮಾತಾಡ್ತಿದ್ದೆ ಅಲ್ವಾ? ಜೀವನದಲ್ಲಿ ಬೆಳೆದ್ರೆ ಮಾತ್ರ ಸಾಕಾಗ್ಲಿಕ್ಕಿಲ್ಲ. ತಲೆಯೆಲ್ಲ ಬುದ್ಧಿವಂತಿಕೆ ಬೇಕು. ಪೆಟ್ಟು ಎಲ್ಲ ಕೊಡಬೇಕು, ಅದನ್ನು ಮೊದಲು ತಿಳ್ಕೊಳ್ಬೇಕು. ಎಳ ಮೇಲೆ ಸೋತಿದ್ದೇನೆ ಒಪ್ಪಿಕೊಂಡಿದ್ದಾನೆ. ಇಂದು ಜಲದಲ್ಲಿ ಮಲ್ಲ ಯುದ್ಧದಿ ರಂಜ ಮಂಜರ ಸೋಲಿಸುತ್ತಲೀ ಮಲ್ಲನೈದಿದನಾಗ ಉಡುಗೊರೆ ಸೈತಲೀ ಮಹಾನೀಯ ಸ್ವಾಮಿ, ನೀನು ಪ್ರಕಟಪಡಿಸಿರುವಂತ ಸಾಹಸವನ್ನ ಕಂಡಾಗ ಮನಸ್ಸು ತುಂಬಿ ಬಂತು. ಎಲ್ಲಿಲ್ಲದ ಸಂತೋಷ ಉಂಟಾಗುತ್ತಾ ಇದೆ. ನನ್ನಿಂದಲೇ ವಿದ್ಯೆಯನ್ನು ಅಭ್ಯಾಸ ಮಾಡಿರುವಂತ ನನ್ನ ಉಭಯ ಶಿಷ್ಯರು ಕೂಡ ನಿನ್ನಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ಬಂದು ಸಾಹಸವನ್ನ ಪ್ರಕಟಪಡಿಸಿದ ನೀನ್ಯಾರು ಅಂತ ಗೊತ್ತಾಗಲಿಲ್ಲ. ಸ್ವಾಮಿ, ನನ್ನ ಹೆಸರು ಜಗನ್ನಾಥ ಅಂತ. ಹೌದಾ? ಜಗಜ್ಜಟ್ಟಿ ಅಂತಲೂ ಕರೀತಾರೆ. ಇಲ್ಲಿವರೆಗೆ ಬರ್ಬೇಕಂತ ಬಂದವನಲ್ಲ ನಾನು. ನಿಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಪ್ರತಿಭಾನ್ವಿತರಿದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಇಲ್ಲಿವರೆಗೆ ಬರಬೇಕಾಯ್ತು. ಅವರಲ್ಲಿ ಏನು ಶಕ್ತಿ ಉಂಟು, ಅವರಲ್ಲಿ ಏನು ಪರಾಕ್ರಮ ಉಂಟು, ಅದನ್ನು ನೋಡ್ಬೇಕಂತ ಇಲ್ಲಿವರೆಗೆ ಬರಬೇಕಾಯ್ತು. ಬಂದದ್ದು ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಖಂಡಿತ ತಪ್ಪಾಗಲಿಲ್ಲ. ಕಲಿತಿರುವಂತ ವಿದ್ಯೆಯನ್ನು ಯಾರು ಎಲ್ಲಿಯೂ ಪ್ರದರ್ಶಿಸಬಹುದು. ಇಲ್ಲಿ ಅಪರಾಧ ಏನು ನಡೆಯಲಿಲ್ಲ. ನೀನು ಮಾಡಿರುವಂತ ಈ ಕಾರ್ಯವನ್ನ ಸಾಹಸವನ್ನ ಕಂಡು ಮೆಚ್ಚಿರುವಂತ ನಾನು ನಿನಗೆ ವಿಶೇಷವಾದಂತ ಉಡುಗೊರೆಯನ್ನು ಕೊಡುವುದರ ಜೊತೆಯಲ್ಲಿ ಯೋಗ್ಯ ಗೌರವದಿಂದ ನಿನ್ನನ್ನು ಕಳುಹಿಕೊಡ್ತೇನೆ. ಸ್ವಾಮಿ, ಒಂದು ಮಾತು. ಏನು? ಇಲ್ಲಿವರೆಗೆ ಬಂದದ್ದೇನು ಹೌದು. ಇನ್ನು ಮುಂದೆ ನಿಮ್ಮ ಶಿಷ್ಯನಾಗಿ ಬಾಳಬೇಕಂತಲೇ ನಾನು ಆಸೆ ಪಡ್ತಾ ಇದ್ದೇನೆ. ನಿನ್ನ ಆಸೆ ಅದು ಅಂತ ಆದ್ರೆ ಖಂಡಿತ ಪಂಚಪಡಿಸುವುದಿಲ್ಲ. ಆರಾಮವಿಲ್ಲದ ವ್ಯಾಯಾಮ ಶಾಲೆಯ ಮೀರಿ ತ್ಯಜಿಸಿ ಹೋಗುತ್ತ ಬೇರೊಂದು ಕಡೆಯಲ್ಲಿ ಸೇರುತ್ತದೋಗು ಆರಾಮ ಜೀವನ ಸಾಗಿಸಿ. ಜೀವನದಲ್ಲಿ ಮಹತ್ತರವಾದಂತಹ ಉದ್ದೇಶವನ್ನಿಟ್ಟುಕೊಂಡು ಗುರುಗಳಲ್ಲಿ ವಿದ್ಯೆಯನ್ನು ಕಲಿತು
ನಾವು ಕ್ರೀಡಾಪಟುಗಳಾಗಿ ಮುಂದೆ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಕನಸು ಕಂಡದ್ದೇನೋ ಹೌದು. ಹೌದು. ಆದ್ರೆ ನಮ್ಮ ಕನಸೆಲ್ಲವೂ ತಿರುಕನ ಕನಸಿನಂತೆ ಆಯ್ತಲ್ಲವೇ. ಸಾಮಾನ್ಯವಾದಂತ ಒಬ್ಬ ಕಡ್ಡಿ ಪೈಲುವಾನ ಜೊತೆ ಸೋಲಬೇಕಾದಂತಹ ದುರ್ದೇಶವೂ ನಮ್ಮ ಪಾಲಿಗೆ ಬಂದೊದಗಿತ್ತು. ಆದ್ರೆ ಮಾಡಲೇನು, ಇನ್ನು ಈ ಕ್ಷೇತ್ರದಲ್ಲಿದ್ರೆ ನಮಗೆ ಅಪಮಾನ ತಪ್ಪಿದ್ದಲ್ಲ. ಇಂಥ 100 ಮಂದಿ ಕುಸ್ತಿಪಟುಗಳು ಬಂದು ನಮ್ಮ ಗುರುಗಳಲ್ಲಿ ಕೇಳಿಕೊಂಡಾಗ ಗುರುಗಳು ನಮ್ಮನ್ನು ಕಳಿಸ್ತಾ ಇರ್ತಾರೆ. ನಿರಂತರ ನಮಗೆ ಊಟ ಇಲ್ಲ, ವ್ಯಾಯಾಮ ಒಂದು ಬಿಟ್ರೆ ಬೇರೆ ಯಾವ ನಮ್ಮ ಆರೋಗ್ಯಕರವಾದಂತಹ ವಿಷಯವೂ ನಮಗೆ ದೊರಕಲಿಲ್ಲ. ಯಾವಾಗಲೂ ಸೋಲೆ ಬಿಟ್ರೆ ಗೆಲುವೆನ್ನುವುದೇ ಇಲ್ಲ. ಆದ್ರೆ ಏನು ಮಾಡೋದು, ನಾವು ಇನ್ನು ಮೇಲೆ ಹೀಗೆ ತಿಂದುಂಡು ಬೀದಿ ವಿಕಾರಿಗಳಾಗಿ ತಿರುಗಾಡುವುದು ಸರಿಯಲ್ಲ. ಇನ್ನು ನಾವು ನಮ್ಮ ಸ್ವಂತ ಕಾಲಲ್ಲಿ ನಿಲ್ಲಬೇಕಾದ್ರೆ ಈ ಊರು ಬಿಡಬೇಕು. ನಾವು ಮುಂದೆ ಶಿಷ್ಯರನ್ನು ತಯಾರು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ವ್ಯವಹಾರಕ್ಕೆ ನಾವು ಕೈ ಹಾಕಬೇಕು. ವ್ಯವಹಾರದಲ್ಲಿ ಕೈ ಹಾಕಿ ನಾವು ಒಳ್ಳೆ ಸಂಪಾದನೆಯನ್ನು ಮಾಡಿದ್ರೆ ಮತ್ತೆ ಹೀಗೆ ಒಂದು ಗರಡಿ ಶಾಲೆಯನ್ನು ನಿರ್ಮಿಸಿ ಸಾವಿರಾರು ಮಂದಿ ಶಿಷ್ಯರನ್ನು ತಯಾರು ಮಾಡೋದಕ್ಕೆ ಬೇಕಾಗಿ ನಮಗೆ ಹಣದ ಅಗತ್ಯ ಇದೆ. ಅದಕ್ಕೆ ಯಾರ ಹತ್ರ ಆದ್ರೂ ಸಾಲ ತಗೊಂಡು ಮೊದಲು ವ್ಯವಹಾರಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ. ದುರ್ಗೇಳ ಕೆಂದು ಶೇಮೆಯ ಒಣಿಕರ ಬಳಗದಿ ಅಕ್ಕಳು ಧನಿಕನು ಕೇಳ ಕೆಂಚನು ಸೀಮೆಯ ಒಣಿಕರ ಬಳಗದಿ ಅಗ್ಗಳೆಯ ಒಣಿಕರ ಬಳಗದಿ ಅಗ್ಗಳೆಯ ಇನಿತಿ ಕೆಮ್ಮೊಳಗಿರುವುದ ನೀಡುತ್ತ ಇನಿತಿ ಕೆಮ್ಮೊಳಗಿರುವುದ ನೀಡುತ್ತ ಅದು ಪಡೆಯುವ ಇನಿತಿಗೆ ಮೊಳಗಿರುವುದ ನೀಡುತ್ತ ಧನವನ್ನು ಪಡೆಯುವ ನಾವಿಂದು. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಕೈಯಾಗ ದುಡ್ಡು ಒಂದೈತಂತ ಆದ್ರೆ ಜನ ಅಡ್ಡು ಬಿದ್ದು ನಮಸ್ಕಾರ ಮಾಡ್ತಾರ ನೋಡು ಸ್ವಾಮಿ. ಅಂತಕಂದ್ರ ಕಾಂಚನಂ ಕಾರ್ಯ ಸಿದ್ಧಿ ಅಂತ ನೀವು ಒಂದು ಮಾತು ಕೇಳಿ ನೀವು. ಹಂಗಾಗಿ ಇವತ್ತು ಈ ಊರಲ್ಲಿ ಕಾಂಚನ ಯಾರು ತಾವೈತ ಕೇಳಿದ್ರೆ ಕೆಂಚಪ್ಪನ್ ತಾವೈತ್ ನೋಡ್ರಿ. ಅದಕ್ಕಾಗಿ ಜನ ಉದ್ದಕ್ಕೆ ಬಿದ್ದು ಅಡ್ಡು ಬಿದ್ದು ನಮಸ್ಕಾರ ಮಾಡಿ ಬುದ್ಧಿ 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 ಅಂತ ನಮ್ ಕಾಲ್ ಹಿಡ್ದು ಕಾಲ್ ಧೂಳ್ ತೆಗೆದು ಹಣೆ ಮೇಲೆ ಹಚ್ಕೊಳ್ತಾ ಇದಾರೆ. ಹಂಗಂತ ಹೆಂಗ ಮಾಡಿದ್ರೆ ದುಡ್ಡು ಅಂತ ಕೇಳಿದ್ರೆ ಯಾರು ಮಂಡ್ಯ ಹೊಡಿಯಕ್ ಹೋಗ್ಲಾ, ಕದಿಯಾಕ್ ಹೋಗ್ಲಾ, ಸುಳ್ಳು ಹೇಳಕ್ ಹೋಗ್ಲಾ, ಮೋಸ ಮಾಡಕ್ ಹೋಗ್ಲಾ, ವ್ಯವಹಾರ ಮಾಡಿನಿ ದುಡ್ಡು ಮಾಡಿದೀನಿ ಸ್ವಾಮಿ. ವ್ಯವಹಾರ ಅಂದ್ರೆ ನಾವು 1 ಕೊಟ್ಟು 2 ತಗೊಳ್ತೀವಿ ನಾನು. ಹೌದು, ಅದಕ್ಕೆ ಬಡ್ಡಿ ವ್ಯವಹಾರ. ನೀವೇನು ಬಡ್ಡಿ ಗಿಡ್ಡಿ ವ್ಯವಹಾರ ಮಾಡ್ದಂಗೆ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅದು. ಬಡ್ಡಿ ಕೊಡೋದು ಹೆಚ್ಚು ಕೊಡ್ತಾದ್ರೆ ಬಡ್ಡಿಗೆ ಮರಿ ಬಡ್ಡಿ. ಹಂಗಾದ್ರೆ ಮಾತ್ರ ಜೀವನದಾಗ ಉದ್ಧಾರ ಆಗತ್ತೈತಿ. ಹಂಗಂತ ಅವ್ರನ್ನ ಹಾಳು ಮಾಡ್ಬೇಕಂತ ನಾನು ದುಡ್ಡು ಕೊಡೋದಲ್ಲ. ಅವ್ರು ಒಳ್ಳೆ ಕೆಲ್ಸಕ್ಕೆ ಮದಿಗೋ ಮುಂಜಿಗೋ ಹಬ್ಬಕ್ಕೋ ಹರಿದಿನಕ್ಕೋ ನಾನು ಸಾಲ ಕೊಡೋದು. ಹಂಗಾಗಿ ಇವತ್ತು ಕೂಡ ಹಿಡ್ಕೊಂಡು ಹೊಂಟಿದ್ದೀನಿ ನಾನೀಗ. ಏನೋ ಆಪತ್ಕಾಲಕ್ಕೆ ಹಣ ಏನೋ ಬೇಕು ನನ್ ಕೈಗಡ ಕೊಡು ಅಂತ ಕೇಳ್ತಾರೆ, ಅವತ್ತು ಕೊಟ್ಟು ಬಿಡ್ತೀನಿ. ಹಂಗಾಗಿ ಹೊಂಟಿದ್ದೀನಿ ನಾನೀಗ. ಆದ್ರೆ ಜೀವನದಾಗ ಏನೋ ಇಲ್ಲಿವರೆಗೆ ನಡ್ಸ್ಕೊಂಡು ಬಂದಿದ್ದೀನಿ, ವ್ಯವಹಾರ ತೊಂದರೆ ಇಲ್ಲ. ಈ ಕಾಲದಲ್ಲಿ ಜನ ಮಾತ್ರ ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಸ್ವಾಮಿ. ಹಂಗಾಗಿ ಕೊಟ್ಟದ್ದು ಎತ್ತದ ಬಹಳ ಕಷ್ಟ ಆಗೈತೆ. ಅಲ್ಲಲ್ಲಿ ಈ ಕಾಲದಲ್ಲಿ ಬಡ್ಡಿಯಿಂದ ನಿಮ್ಗೆ ಹಂಗ್ ಸಾಲ ಕೊಡ್ತೀವಿ, ಹಿಂಗ್ ಸಾಲ ಕೊಡ್ತೀವಿ, ಬಡ್ಡಿನ ಮನ್ನಾ ಮಾಡಿ ಬಿಡ್ತೀವಿ. ನಮ್ಮ ಹೊಟ್ಟೆ ಮೇಲೆ ಕಲ್ಲ ಹಾಕ್ಕೊಂಡು ಮಾಡಿದ್ರೆ ಈಗ ಹಂಗಂತ ಈಗ ಅದಕ್ಕೂ ನಾವು ಬುದ್ಧಿವಂತಿಕೆ ಶುರು ಮಾಡಿವಿ. ಈಗ ನಿಮ್ಮ ತಾವ ಇಷ್ಟಾಗಿ ಬರ್ತೀರಿ, ಸುಳ್ಳು ಸಟ್ಟೆ ಹೇಳೋದಲ್ಲ ಸ್ವಾಮಿ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಅದ್ರಲ್ಲೂ ದುಡ್ಡು ಮಾಡೋದ್ ಕಲ್ತೀವಿ. ನಾವೀಗ ಬುದ್ಧಿವಂತರು ಕಲ್ತ್ಕೊಳ್ಬೇಕು ನೋಡ್ರಿ. ಈಗ ನಾವು ಅಗ್ಗದಲ್ಲಿ ಸಾಲ ಕೊಡ್ತೀವಿ, ಬಡ್ಡಿಯಿಂದ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ ನೋಡಿ. 100ಕ್ಕೆ 4 ಹಂಗೆ ಸಾಲ ಕೊಡ್ತೀವಿ ಅಂತಾರಪ್ಪ. ಈಗ ನಾವು ಇಟ್ಟಿರ್ತೀವಿ, ಅದಕ್ಕೆ 9, 10 ಕೊಡ್ತಾರೆ. ನೀವು ವಿಚಾರ ಮಾಡಿ. ಈ ಬಡ ಬಗ್ಗನೆಲ್ಲ ಕರ್ಕೊಂಡು ಹೋಗೋದು, ತಮ್ಮ ನೀನು ಇಲ್ಲೊಂದು ವಿಳಾಸ ಬರೀ ನಿಂದ ಅಂತ ಹೇಳೋದು. ಹೌದಾ, ನಿಂತಾವ ಎಷ್ಟೈತ ಜಮೀನು, ನಾನ್ ಸಾಲ ತಗೊಳ್ದು. ನಾವು ಸಾಲ ಬೇಡ ಬುದ್ಧಿ ಅಂತ ನಾವು ನೀನು ಕೊಡದಿದ್ರೆ ನೀವೇ ಕೊಡಿ, ನಂಗೆ ಈ ಸಾಲ ಮಾತ್ರ ಬೇಡ ಅಂತ ನಾವು. ಅವನಿಗೆ ಗೊತ್ತಾಗೋದಿಲ್ಲ. ನಾವು ಬುದ್ಧಿವಂತಿಗೆ ಖರ್ಚು ಮಾಡ್ಬಿಟ್ಟು ತಮ್ಮ ನೀನು ಹೆದರ್ಕೋಬೇಡ, ಕೆಂಚಣ್ಣ ಜೀವನ ಐತೆ ಅಂದ್ರೆ ನಿನ್ನ ನಾನು ಸಾಲ ಕೊಡ್ತೀನಿ, ನಾನು ಬಿಡಿಸ್ಕೊಂತೀನಿ, ನಾನು ಬಡ್ಡಿ ಕೊಡ್ತೀನಿ, ನೀನು ಇದನ್ನ ಹಾಕೋ, ನೀನೊಂದು ಇದನ್ನ ಹಾಕು ಅಂತ ಹೇಳೋದು, ವಿಳಾಸ ಬರಿ ಅಂತ ಹೇಳೋದು. ಹೌದಾ, ಅವನ್ ವಿಳಾಸ ಬರದ್ನ ಒಂದು 15-20 ಅವನ ಹೆಸರನ್ನ ತಗೊಂಡ್ಬಿಟ್ಟು ಈ ನನ್ನ ಮಗನಿಗೆ ನಾನು ಬಡ್ಡಿ ಕೊಡೋದು. ಉಳಿದಲ್ಲಿ ಮತ್ತೆ ಅಲ್ಲೇ ಇಟ್ಟು ಬಿಡ್ತೀನಿ. ನಾವ್ ಇಟ್ಟು ದುಡ್ಡಿಗೆ 8-9 ಬಡ್ಡಿ ಸಿಗ್ತೈತೆ. ಇಲ್ಲಿ 4 ಬಡ್ಡಿ ಅವ್ರು ನಮಗೆ ಸಾಲದ ಮೇಲೆ ಹಾಕ್ತಾರೆ. ಈಗ 5-6 ನಮಗೆ ಸಿಕ್ಕಿಲ್ಲ ಅವಾಗ. ಇದೆಲ್ಲ ಬುದ್ಧಿವಂತಿಯ ಲಕ್ಷಣ ಸ್ವಾಮಿ. ರಾಜಕಾರಣ ಇತ್ತಿತ್ತಲಾಗೆ ನಮಗ್ ಕಲ್ಸಬೇಕಂತ ಬುದ್ಧಿವಂತಿಕೆ ಮಾಡಿ ಮಂತ್ರಿ ಅವರೆಲ್ಲ ಹಿಂಗ್ ಮಾಡ್ತಾ ಇದಾರೆ. ಅದ ನಾವೆಂತವ್ರು, ನಾವು ಅವರಿಗೆ ಕಲ್ತ್ರೆ ಗೊತ್ತ. ನಾವು ಮತ್ತೆ 106 ನೀರು ಒಳ್ಳೆ ನೀರು ಕುಡ್ದವ್ರು ನಾವು. ಇವತ್ತು ಬೆಳಗ್ಗೆ ಒಳ್ಳೆ ಕಾಸು ಸಿಕ್ಕೈತೆ ನೋಡಿ ನಮ್ಗೆ. ಬರೋ ದುಡ್ಡು ಬಂದು ಬಿಡ್ತು, ಬಡ್ಡಿ ಮಾತ್ರ ಕೊಡ್ತೀನಿ ಪುಣಾತ್ಮ ಕೊಟ್ಟಿನಪ್ಪ, ಲೆಕ್ಕ ಮಾಡಿ ನೋಡಿ ಸರಿ ಹೆಚ್ಚಂಗೆ ಅಂತೇಳಿ. 10, 20, 25, 28, 30, 40, 45, 50, 55, 60. ತೊಂದ್ರೆ ಬರೋದೆಲ್ಲ ಬಂದಾಗ
ಶ್ರೀ 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 ಕೆಂಚಪ್ಪನವರಿಗೆ ನಮಸ್ಕಾರ. ನಮಸ್ಕಾರ. ಧನಲಕ್ಷ್ಮಿ ವರಪುತ್ರ, ಧನಲಕ್ಷ್ಮಿ ವರಪುತ್ರ ಕೆಂಚಪ್ಪನವರಿಗೆ ನಮಸ್ಕಾರ. ಒಳ್ಳೆದಾಗಿ ತಮ್ಮ ಅಲ್ಲ ಎಣಿಸ್ತಾ ಇರ್ತಿ ದುಡ್ಡಿಗೆ ಕೈ ಹಾಕ್ಬಿಡಿ ಯಾ ಸತ್ತವನ ಏನು ಬಂದಿರಯ್ಯ ಏನು ಬಂದಿರಯ್ಯ ಸೋಮಾರಿಗಳು ಏನು ಬಂದಿರಯ್ಯ ಏನು ಬಂದಿರಯ್ಯ ಏನು ಬಂದಿರಯ್ಯ ಸೋಮಾರಿಗಳು ಏನು ಬಂದಿರಯ್ಯ ಏನು ಬಂದಿರಿ ನಿಮ್ಮ ಆನನ ವಿಕಸನ ಆನನ ವಿಕಸನ ಕಾಣೆ ಚೋದಿಗವಾಯ್ತು 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 ಮೀನಾಂಕ ಪಿತನಾಣೆ ಮೀನಾಂಕ 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 ಪಿತನಾಣೆ ಏನು ಬಂದಿರಯ್ಯ ಏನು ಬಂದಿರಿ ಮಗನ ವಿಕಸನ ಕಾಣೆ ಚೋದಿಗವಾಯ್ತು 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 ಮೀನಾಂಕ ಪಿತನಾಣೆ ಏನು ಬಂದಿರಯ್ಯ ಸೋಮಾರಿಗಳು ಏನು ಬಂದಿರಿ ಆ ನೀರಿಲ್ಲಲ್ಲ ಸ್ವಾಮಿ, ನೀರೇ ಇಲ್ಲ. ಏನಾಯ್ತಾ? ನೀವು ದೋಣಿ ಹುಟ್ಟಾಕ್ತಾ ಇದ್ರಲ್ಲ, ನಿನ್ನ ಅಪ್ಪ ದೋಣಿ ಹುಟ್ಟಾಕ್ತಾವ. ದೋಣಿ ಹುಟ್ಟಾಕಿದಲ್ವಾ, ಮೊನ್ನೆ ಮುಳುಗಿ ಹೋದಂತ ದೋಣಿಯನ್ನು ಹುಡುಕ್ತಿದ್ದವರು. ಹಾ ಎಲ್ಲ ಹಾಕ್ತಿದ್ದು. ಏನೋ ಬಂದಿರಯ್ಯ. ಧನಲಕ್ಷ್ಮಿ ವರಪುತ್ರರೇ, ತಾವು ತಮ್ಮ ಶರೀರವನ್ನು ಇಷ್ಟು ದಣಿಸಬಾರದು. ನಿನ್ನ ಅಪ್ಪ ಹೊಟ್ಟೆಯನ್ನು ಹಾಕಿ ಬೆಳೆಸಿದ್ದಲ್ಲ ಕಳ್ಳ ನನ್ನ ಮಗನೇ. ಆ ಒಳ್ಳೆ ಸೋಂಬೇರಿಗಳ ನಿಮ್ಮ ಮುಖ ನೋಡಿ ನಮ್ಗೆ ಗೊತ್ತಾಗ್ತಾ ಇದೆ. ಹೌದಾ? ಎಷ್ಟೋ ವರ್ಷ ನಿಮಗೆ ಈ ಪ್ರಾಯ ಮೈ ಮುರಿ ದುಡಿಬೇಕು, ಅದನ್ನು ಬಿಟ್ಕೊಂಡು ಒಳ್ಳೆ ಸೋಂಬೇರಿಯಾಗಿ ಮೈ ಮೇಲೆ ಒಂದು ಬಟ್ಟೆ ಬರಿ ಇಲ್ಲದೆ ಊರಿನ ಮೇಲೆ ತಿರುಗಿ ದೊಡ್ಡವ್ರ ಮನೆ ಬಾಗಿಲಿಗೆ ಬಂದು ಏನು ಬೇಡ್ತಾ ಇದ್ದೀರಾ? ಏ ದೇವರಾಣ ಹೇಳ್ತೀನಿ, ನೀವು ಉದ್ಧಾರ ಆಗಲ್ಲ. ಅಲ್ಲ, ನೀವಿಬ್ಬರು ಉದ್ಧಾರ ಆಗೋದಿಲ್ಲ. ಉದ್ಧಾರ ಇಷ್ಟು ತನಕ ಆಗ್ಲಿಲ್ಲ. ಲಕ್ಷ್ಮೀ ಪುತ್ರರಾದಂತ ತಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀರಿದ್ರೆ ನಾವು ಉದ್ಧಾರ ಆಗಬಹುದು. ನೀವು ನಿಮ್ಮಂತವ್ರ ಮೇಲೆ ಕೃಪಾ ಕಟಾಕ್ಷ ಬೀರ್ಬೇಕು ಅಂತ ಆದ್ರೆ ಈ ಲಕ್ಷ್ಮೀ ಗಳ್ಳನ ಮಗ ಕೆಂಚಪ್ಪನವರು ಅಂತ ಹೇಳಿದ್ರೆ ತಮ್ಮ ಯಾರಿಗೂ ಧರ್ಮ ಕೈ ಎತ್ತವರಲ್ಲ, ನಮ್ದು ವ್ಯವಹಾರ ಬುದ್ಧಿ ಬಿಡುವವರಲ್ಲ. ಯಾಕೆ ನನ್ನ ಮನುಷ್ಯ ನೀವೇ ಹೇಳಿದ್ರ ಕಳ್ಳನ ಮಗ. ಯಾವ್ದಾ ನೋಡೋ ಮಾತಿಗೆ ಏನೋ ಒಂದು ಮಾತು, ಹೌದಾ? ಹಂಗಿರುವಾಗ ಅದನ್ನ ನಡ್ಕೊಳ್ಬಾರ್ದು, ಅದು ಹಿಂಜಬಾರ್ದು. ಈಗ ಇಲ್ಲಿ ನೋಡು, ಈ ಕೆಂಚಪ್ಪ ಮನುಷ್ಯ. ನಾನು ಅನ್ನ ತಿಂತೀನಿ. ನೀವು ಮಾತಾಡಿದ್ರಿಂದ ನಮಗೆ ಗೊತ್ತಾಗಿದೆ ಸ್ವಾಮಿ. ನಾನು ಯಾಕೆ ನೀವು ಮಾತಾಡಿದ್ರಿಂದ ಗೊತ್ತಾಗಿದೆ ತಮ್ಮ ಪ್ರದೇಶ ಶ್ರೀಮಂತಿಗೆ ಎಷ್ಟು ದೊಡ್ಡದು ಅಂತ ಹೇಳಿ. ಅಂದ್ರೆ ಇದು ದೊಡ್ಡದಂತ ಹೇಳ್ತೆ, ನೀನು ಒಳಪೆಟ್ಟಿಗೆ ಮಾತಾಡಬೇಡ. ಈಗ ನಾನು ಅನ್ನ ತಿಂತೇನೆ, ಹೌದಾ? ನಾನು ಬದುಕಬೇಕು. ನೀವು ಹೇಳಿದ್ದರಿಂದ ನಾವು ನಂಬೇಕಾಗ್ತದೆ. ಯಾಕಂದ್ರೆ ಈ ಹೊಟ್ಟೆ ಬಂದದನ್ನು ನೋಡಿದ್ರೆ ನೀವು ಅನ್ನ ತಿನ್ನುವುದಿಲ್ಲ, ಬೇರೆ ಯಾವುದನ್ನೋ ಸುಟ್ಕೊಂಡು ತಿಂತಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಬಿಡ್ತೇನೆ. ಈಗ
ಕಟ್ಟಿದ್ದೇನೆ ಸರಿಪಡಿ ಹಾಕಿ ಅದನ್ನು ಬಿಡ್ತೇನೆ ಈಗ. ನೋಡ ನಾನು ಯಾಕೆ ಮಾತಾಡ್ತಾ ಇದ್ದೇನೆ, ನೀವ್ ಈಗ ಬಿಡಬೇಡಿ, ನಾವು ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಳ್ಳಿಕ್ಕಿದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಬದುಕಬೇಕು ಅಂತ ಆದ್ರೆ ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಕಳ್ಳತನ ಮಾಡಬಾರದು, ದರೋಡೆ ಮಾಡಬಾರದು, ಇನ್ನೊಬ್ಬನ ಕಿಸೆಯಲ್ಲಿ ಎಷ್ಟು ಉಂಟು ನೋಡಬಾರದು. ನಮ್ ಕಿಸೆಗೆ ಎಷ್ಟು ಸೇರ್ತದೆ ಅದನ್ನ ಮಾತ್ರ ನಾವು ಪ್ರಯತ್ನ ಪಟ್ಟು ದುಡಿಬೇಕು. ಅದಕ್ಕಾಗಿ ಹೇಳ್ತಾ ಇದ್ದ ನಾನೊಬ್ಬ ಮನುಷ್ಯ ಬದುಕಬೇಕು, ನಮ್ದು ವ್ಯವಹಾರದ ಬುದ್ಧಿ. ಹೌದಾ? ನಿಮ್ಗೆ ಏನಾಗ್ಬೇಕು ಹೇಳಿ ಸ್ವಾಮಿ ಧನಲಕ್ಷ್ಮಿ ಪುತ್ರರೇ. ಅಲೆದಲೆದು ಬೇಸತ್ತು ಗೆಲುವ ಕಾಣದೆ ಸೋತು, ಅಲೆದಲೆದು ಬೇಸತ್ತು ಗೆಲುವ ಕಾಣದೆ ಸೋತು, ಸಲೆ ಬದುಕ ಸಾಗಿಸಲು ಛಲದಿಂದ ನಾವು ಒಲವ ಬೀಳುವೆ ನಿಮಗೆ ನೆಲೆಸಿ ಉದ್ಯಮ ತೊಡುಗೆ, ನಲವಿ ನೀವು ಧನವ ಯಾಚಿಪೆ ಬಂದೆವಿಲ್ಲಿ. ಏನ್ರ ನೀವು ಸ್ವಾಮಿ ಅಂತ ಹೇಳಿದ್ರೆ ಆಗೋದಿಲ್ವ ಸ್ವಾಮಿ? ಥೂ ಅಂದ್ರಲ್ಲ. ಅಂತ ಹೇಳಿದ್ರೆ ಒಳ್ಳೆ ಕಲ್ಕೋರ ಇದ್ದಾಗ ಉಂಟು. ಏನೋ ಹಲ್ಲು ಕಡ್ಡಿ ಹೆಟ್ಟದೆ, ಏನೋ ಹೋಗಿದೆ ಸ್ವಾಮಿ. ನಿನ್ನ ಮುಖದ ಮೇಲೆ ಹೋಗಿಬೇಕಂತ ಹೋಗಿದ್ದಲ್ಲ. ಇಲ್ಲ, ನೀನು ಬೇಸರ ಮಾಡಬೇಡ. ಇಲ್ಲ, ಏನ್ ಹೇಳ್ತೀಯ ತಮ್ಮ? ನೀವು ಕಾಕರಿಸಿ ಹೋಗಿದ್ರು ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ. ನಿನ್ನ ಮುಖಕ್ಕೆ ಅಂತ ಉಗಿತೀನೋ ನಾನು? ಇಲ್ಲ, ನನಗೆ ಮರುವಾದೈತಿ. ನಾನು ಉಗಿಯೋ ಜಾಗದಲ್ಲೇ ನಾನು ಉಗಿಬೇಕು. ನಾನು ವಿಷಯಕ್ಕೆ ಸ್ವಾಮಿ, ಬರುವಾಗ ನಿಮ್ಮ ಹೆಸರನ್ನು ಬಹಳಷ್ಟು ಮಂದಿ ಆಡಿಕೊಳ್ಳುವುದನ್ನು ಕೇಳಿಯೇ ನಾವು ಇಲ್ಲಿಯವರೆಗೆ ಬಂದಿದ್ದೇವೆ ಸ್ವಾಮಿ. ಏಡಿಕೊಳ್ಳುವುದಲ್ಲ, ಆಡಿಕೊಳ್ಳುವುದನ್ನು ಕೇಳಿ ಇಲ್ಲಿಯವರೆಗೆ ನನ್ನ ಹೆಸರು ಹೇಳ್ತಾ ಇದ್ದಾರೆ. ಹೌದು, ನನ್ನ ಕೈ ಉದ್ಧಾರ ಆದಾರ ಅವರು. ಹಣದ ಶ್ರೀಮಂತಿಗೆಯೊಂದಿಗೆ ಹೃದಯ ಶ್ರೀಮಂತಿಗೆಯನ್ನು ಹೊಂದಿ 4 ಜನರಿಗೆ ಬೇಕಾದವರಾಗಿ 4ರ ಮಧ್ಯೆ ನಗುವ ಹಂಚುತ್ತಾ ನಗುತ್ತಲೇ ಬಾಳುತ್ತಿರುವಂತ ಸಾಕ್ಷಾತ್ ಲಕ್ಷ್ಮೀ ಕೃಪಾ ಕಟಾಕ್ಷ ವರಪುತ್ರ ಶ್ರೀ ಶ್ರೀ ಕೆಂಚಪ್ಪನವರು ಈ ಊರಿನಲ್ಲಿ ಬಹಳ ಪ್ರಸಿದ್ಧ ವ್ಯಕ್ತಿಗಳು ಅಂತ ಕೇಳಿ. ತಮ್ಮ, ಒಳ್ಳೆ ಕಲ್ತಿದ್ಯಾ ನೀನು, ನನಗೆ ಹರಿತಾ ಚೆನ್ನಾಗೈತೆ, ಒಳ್ಳೆ ಮಾತಾಡ್ದೆ ನೀನು. ನೀನ್ ಈಚೆಗೆ ಬರತಮ್ಮ. ಇವನು ಏನಾಗೈತೋ, ಅವನಿಗೆ ಮಾನ ಮರ್ಯಾದೆ ಯಾವುದಿಲ್ಲ. ಏನಿಲ್ಲ, ಅವನೇ ಮಾತಾಡ್ತಾನೆ. ನೀವು ಏನೇ ಮಾಡಿದ್ರು ನಾವು ನಿಮ್ಮ ಸ್ಥಳಕ್ಕೆ ಬಂದಿದ್ದೇವೆ ಅನ್ನೋ ಪ್ರಜ್ಞೆ ನಮಗೆ ಇದ್ದರಿಂದಲೇ ನಾನು ಸುಮ್ಮನೆ ನಿಂತುಕೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಮಾತಾಡ್ದೆ, ನಿನ್ನ ಬಗ್ಗೆ ನನಗೆ ಎಳ್ಳಷ್ಟು ಬೇಸರ ಇಲ್ಲ. ನೀನ್ ಮಾತಾಡ್ತಾ ಎದ್ರ ಬರ ಮುಂದೆ ಬರ ಮಾತಾಡ. ನಾವು ನಿಮ್ಮ ವರ್ತಮಾನ ಕೇಳೇ ಬಂದದ್ದು. ನೀವು ನಮಗೆ ಉಪಕಾರ ಮಾಡಬೇಕು. ಉಪಕಾರ ಅಲ್ಲ, ಉಪಕಾರ ಅಂತ ಹೇಳಿದ್ದು. ಏನ್ ಉಪಕಾರ? ನಿಂಗೆ ಮದುವೆ ಮಾಡಿಸ್ಬೇಕನ? ಅಯ್ಯೋ ಬೇಡ. ಮನೆಯಾಗ ಮಂಜಿ ಐತನ? ನಿನಗೇನು ಹಬ್ಬ ಐತನ? ಏನೈತೆ ಅವಳ ಸಾಲ ಬೇಕಾದ್ರೆ ಕೊಡ್ತೀನಿ. ಸ್ವಾಮಿ, ನಾವು ಜೀವನದಲ್ಲಿ ಛಲಗಾರರಾಗಿ ಬದುಕಿದವರು. ಯಾವ ವ್ಯವಹಾರಕ್ಕೂ ಕೈ ಹಾಕಿದ್ರು ನಾವು ಗೆಲುವನ್ನು ಕಾಣಲಿಲ್ಲ. ಆದ್ದರಿಂದ ಈ ವರ್ಷ ನಾವೊಂದು ಹೊಸ ವ್ಯಾಪಾರವನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಲಕ್ಷ್ಮೀ ಪುತ್ರರಾದಂತಹ ತಮ್ಮ ಪಾದಬುಡಕ್ಕೆ ನಾವು ಬಂದಿದ್ದೇವೆ. ನಮ್ಮ ವ್ಯವಹಾರ ಸುಡ್ಗಾಡು ಮಾತಿಗೂ ಹಂಗೆಲ್ಲ ಹೇಳ್ತೀಯ ಮರೆಯ? ಅದಿರ್ಲೆ, ನಿನ್ ಸುಡ್ಗಾಡು ವ್ಯಾಪಾರ ಸುದ್ದಿ ಹೇಳ್ದಲ್ಲ, ಏನ್ ವ್ಯಾಪಾರ ಮಾಡ್ತೀಯ ತಮ್ಮ? ವ್ಯಾಪಾರ ಯಾವುದು ಮಾಡುದಂತೇಳಿ ಇಷ್ಟು ತನಕ ತೀರ್ಮಾನ ಮಾಡಲಿಲ್ಲ. ನೀವು ಕೊಡುವ ಹಣದ ವ್ಯವಸ್ಥೆಯನ್ನು ನೋಡಿಕೊಂಡು ಮುಂದಿನ ವ್ಯವಹಾರಕ್ಕೆ ನಾವು ಕೈ ಹಾಕಿ ತೀರ್ಮಾನ. ಚಿಲ್ಲರೆ ವ್ಯಾಪಾರ ಮೊದಲು ಮಾಡಿದಾರ ನೀನು? ನಿನ್ನ ನೋಡಿದ್ರೆ ಹಂಗ ಐತಿ. ಇವ ಏನ್ ವ್ಯಾಪಾರ ಮಾಡಿದ? ನಾನೇನು ಮಾಡ್ಲಿಲ್ಲ. ಸಾಲ ಮಾಡುದು ಮಾತ್ರ ಗೊತ್ತು, ಸಾಲ ಮಾಡ್ಲೂ ಇಲ್ಲ. ಈಗ ನೀವು ಸಾಲ ಕೊಟ್ಟರೆ ವ್ಯಾಪಾರ ಮಾಡ್ಬೇಕು ಅಂತ ಉಂಟು. ಹೌದಾ? ನಿಮ್ಮಿಬ್ರಿಗೂ ಸಾಲ ಬೇಕು ತಾನೆ? ಕೊಡೋಣ. ಮತ್ತೆ ಯಾಚಿಸದಿರಿ ಸೊತ್ತಿಹುದೇನು, ಮತ್ತೆ ಯಾಚಿಸದಿರಿ ಸೊತ್ತಿಹುದೇನು, ಇಂತು ಬಾಯ್ದೆರೆಯ ಎಳ್ಳಿನಿತು ನಂಬೆನು, ಇಂತು ಬಾಯ್ದೆರೆಯ ಎಳ್ಳಿನಿತು ನಂಬೆನು, ಚಿತ್ತ ಕೊಪ್ಪಿಗೆ ಇರೆ ಪೇಳಿನೆವಿನ್ನು, ಚಿತ್ತ ಕೊಪ್ಪಿಗೆ ಇರೆ ಪೇಳಿನಿವಿನ್ನು.
ಮಾತಾಡ್ತೀರಾ ನೀವು? ಹಂಗಿದ್ಮೇಲೆ ನೀವು ನಾಳೆ ಒಂದ್ ದಿವಸದಲ್ಲಿ ದುಡ್ಕ ತಿಂತೀವಿ ಅಂತ ಆದ್ರೆ, ವ್ಯವಹಾರ ಮಾಡ್ತೀವಿ ಅಂತ ಆದ್ರೆ ನಿಮಗೆ ನಾನು ಸಾಲ ಕೊಡ್ತೀನಿ. ಹೌದಾ? ಹಾ, ಕೊಡಿ ಸ್ವಾಮಿ, ಕೊಡಿ. ಕೊಡಿ ಸ್ವಾಮಿ, ಕೊಡಿ. ಸೊಂಟ ಮಾಡ್ಕೊಡ್ತೀನಿ. ಯಾಕೆ ಸ್ವಾಮಿ? ನಿನ್ನ ಅಪ್ಪನ ಕಿಸೆಗೆ ಐತನಾ? ಕೊಡಿ ಸ್ವಾಮಿ, ಕೊಡಿ ಕೊಡಿ ಕೊಡಿ. ನೀವು ಕೊಡ್ತೆ ಅಂತ ಹೇಳಿದ್ರಲ್ಲ. ಕೊಡ್ಬೇಕಂತ ಸ್ವಲ್ಪ ಲೆಕ್ಕಾಚಾರ ಅಂತ ಐತಿ. ಲೆಕ್ಕಾಚಾರ ಮಾಡಿ. ಬಡ್ಡಿ ಮಗ ಕೆಂಚಣ್ಣ. ಓ, ನೀವು ಬಡ್ಡಿ ಮಗನ? ದೇವರಾಣಿಗೂ ನಾನು ಹಾಗೆ ಹೇಳಲಾರೆ. ತಮ್ಮನ್ನು ಲಕ್ಷ್ಮೀ ವರ ಪುತ್ರ ಅಂತಲೇ ನಾನು ಕರೀತಾ ಇದ್ದೇನೆ. ಅದಾದ್ಮೇಲೆ ಕೈ ಸಿಗೋ ತನಕ ಹಂಗೆ ಹೇಳ್ತಿರ್ಬಿಡು. ಈಗ ನಾ ಬಡ್ಡಿ ಮಗ ಅಂದ್ರೆ ಅಂತ ಕೇಳಿದ್ರೆ ನಾನು ಕೊಟ್ಟದಕ್ಕೆ ಬಡ್ಡಿ. ನಾ ಹೇಳಿದ ದಿವಸ ಬಡ್ಡಿ ಕೊಡ್ಬೇಕು. ಒಂದ್ ದಿವಸ ಹೆಚ್ಚು ಕಡಿಮೆ ಮಾತಂದ್ರೆ ಬಡ್ಡಿಗೆ ಮರಿ ಬಡ್ಡಿ. ಮರಿ ಬಡ್ಡಿ ಅಂದ್ರೆ ಬಡ್ಡಿಗೆ ಬಡ್ಡಿ. ಬಡ್ಡಿಗೆ ಬಡ್ಡಿ. ಅಷ್ಟು ನೀವು ಕೊಡ್ತೀರಂತ ಆದ್ರೆ ಮತ್ ದೊಡ್ಡ ದೇವ್ರು ಹಣೆ ಕೊಡ ನನಗೆ. ದೊಡ್ಡ ದೇವ್ರು ಅಂದ್ರೆ ಯಾವ್ದು ಅಂತೇಳಿ ಗೊತ್ತಾಗ್ಲಿಲ್ಲ. ದೊಡ್ಡ ದೇವ್ರು ತಿರುಪತಿ ದೇವ್ರು. ತಿರುಪತಿ ತಿಮ್ಮಪ್ಪ ನೀವು ಹಣೆ ಕೊಟ್ಟೆ ಹೇಳ್ತೀರಂತ ಆದ್ರೆ ನಾ ದುಡ್ಡು ಕೊಡಮ್ಮ. ಮತ್ತೆ ದುಡ್ಡು ಕಾಸು ಕೊಡೋ ವ್ಯವಹಾರದಲ್ಲ. ನೀವು ಹಣೆ ಸುಡಿ ಕೊಡದೆ ಇದ್ರೆ ನಿಮಗೆ ಈ ಕಾಲ ನಮ್ಮದೇ ಹಂಗೆ. ಅದಕ್ಕಾಗಿ ನಾಳೆ ದುಡ್ದು ತೀರಿಸ್ತೀವಂತ ಆದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ನಾನು ಕೊಡ್ತೇನೆ. ಬಡ್ಡಿ ಕೊಡ್ಬೋದು. ಪ್ರಮಾಣ ಮಾಡಿ ಹೇಳ್ತೇನೆ, ನಮಗೆ ಬೇರೆ ದೊಡ್ಡ ದೇವರು ಯಾರು ಇಲ್ಲ. ಯಾವ ತಿಮ್ಮಪ್ಪನು ಅಣ್ಣಪ್ಪನು ದೀನ ದಯಾಳು ಆದಂತ ನಿಮ್ಮ ಪಾದಬುಡವನ್ನು ಮುಟ್ಟಿ ನಾವು ಪ್ರಮಾಣ ಮಾಡ್ತೇವೆ, ಬಡ್ಡಿ ಸಹಿತ ಕೊಡ್ತೇವೆ. ನೀವೇ ತಿಮ್ಮಪ್ಪ ನಮಗೆ, ನೀವೇ ತಿಮ್ಮಪ್ಪ, ನೀವೇ ತಿಮ್ಮಪ್ಪ ನಮಗೆ, ನೀವೇ. ಇಲ್ವಾ ಈಗಲಾದ್ರೂ ಹಣ ಕೊಡ್ತೀರಾ? ಕೈ ಬೆಳೆ ಉಂಗ್ರ ಹೆಂಗ್ರ ಇಲ್ಲನಾ? ಕೈ ಬೆಳ್ಳಿ ಉಂಗ್ರ ಹೆಂಗ್ರ ಅಂತ ಮಾಡಿಸ್ಕೊಳ್ಳೋಣ. ಗಿಂಗ್ರ ಇಲ್ಲ, ಉಂಗುರ ಉಂಟು ತಮ್ಮ. ಆದ್ರೆ ನಿನಗೆ ಬೇಸರ ಎತ್ತರ ಮಾಡ್ಕೊಳ್ಬಾರ್ದು. ಈ ಕೆಂಚಪ್ಪ ಅಲ್ಲಿವರೆಗೆ ಮಾಡ್ಕೊ ಬಂದ್ ವ್ಯವಹಾರವೇ ಹೆಂಗೆ ನೀವು ಕೊಡೋದಿಲ್ಲ ಅಂತಲ್ಲ. ನಾ ದುಡ್ಡು ಕೊಡ್ಬೇಕಾದ್ರೆ ನಂಬಿಕೆಗೆ ಏನಾದ್ರು ಒತ್ತೆ ಅಂತ ಹೇಳ್ಬೇಕು. ತಿಮ್ಮಪ್ಪನ ಹಣೆ ಕೊಟ್ಟೆ ಇಲ್ಲ, ಅದೇ ಸಾಲ. ಅದಿರಲ್ಲ ಅಲ್ಲ, ಅದು ಮತ್ತೆ ನೀವು ದುಡ್ಡು ಕೊಡೋಕೆ ಆಯ್ತಲ್ಲ. ಈಗ ದುಡ್ಡು ಬರೋದಿಲ್ಲ, ಹಣೆ ಇರ್ತದೆ, ಅದೇನು ಹೋಗಲ್ಲ ಎಲ್ಲೂ. ಅಂದ್ರೆ ಈಗ ನಿಮ್ಮ ಒತ್ತೆ ಇಡ್ಬೇಕು. ಹೌದು, ತಗೊಳ್ಳಿ ಸ್ವಾಮಿ. ಯಾವ್ದು ಇದೆಂತಾಗ ಒತ್ತೆ ಇಡ್ಲಿ. ತಮಾಸೆಗೆ ಮಾಸೆ ಮಾಡ್ಬೇಡ, ಗೊತ್ತಾಗ್ತದ ಕೈಯಾಗ ಅದು ಬಂದಿರ್ತಾರಣ. ತೆಗಿ ಕೊಡ್ ಕೊಡ್ ಕೊಡ. ಮತ್ತೆ ಉಂಗ್ರ ಕೊಟ್ಟಾತ. ಬೇರೆ ನನ್ನ ಸೊಂಟದಲ್ಲಿ ಏನಿಲ್ಲ, ಸೊಂಟದಲ್ಲಿ ಏನಿಲ್ಲ, ಉಡ್ದಾರವೇ ಇಲ್ಲ ನನಗೆ. ಸೊಂಟದಾಗ ಏನೂ ಇಲ್ಲ, ಏನಿಲ್ಲ. ಕಣ್ಣನ ಮಗ ಏನ್ ನಂಗೆ ಕೆಲಸ ಕೊಂಟಿಯ ನೀನು? ಸೊಂಟದಾಗ ನೆಮಳ ಐತಾನ ಬೆಳ್ಳಿದ? ಇಲ್ಲ ಇಲ್ಲ, ಕೈಯಾಗಿದ್ದು ಕೊಟ್ಕೊಂಡು ಸೊಂಟದಾಗ ಏನು ಇಲ್ಲ ಅಂದ್ರೆ ಸೊಂಟದಾಗ ಒಂದು ಐತೆ ಅಂತ ಹೇಳ್ದಂಗೆ ಅದು ತೆಗಿ. ಇಲ್ಲ ಇಲ್ಲ, ಇದು ಮಾತ್ರ ಇದು ಬೆಳ್ಳಿದೆ. ಇದು ನಂಗೆ ನಿನ್ನ ಒತ್ತು ಯಾವ್ದು ಬೇಡ. ನಾಳೆ ಮತ್ತೆ ದೇವರಿಗೆ ಇವ್ರಿಗೆ ಹಾಕಿರೋ ಹಾಕಿದೆ ಎಲ್ಲ ನಿಂಗೆ ಕೊಡ್ತೀರ. ಬಡ್ಡಿ ಸಮೇತ ಕೊಟ್ಟು ಬಿಡ್ಸ್ಕೊಂಡು ಹೋಗೇನೋ. ಅಪ್ಪ ನಿನ್ನ ಹತ್ರ ತೆಗೆ ಎಲ್ಲ ನೀನು ನನಗೆ ಕೆಲಸ ಕೊಂಟಿಯ. ಓಹೋ, ನಿನ್ನಂತವ್ರು ಬಹಳ ಜನ ನೋಡ್ಬಿಟ್ಟಿದ್ದೀನಿ ನಾನು. ತೆಗಿ ಕೈಯಾಗ ಉಂಗ್ರ ತೆಗಿಯ. ನಿನ್ನ ಉಂಗ್ರ ಮರ ನನಗೆ ಬೇಡ, ಕೊಡ್ತೀನಿ. ಆಮೇಲೆ ಮತ್ತೆಂತ ಐತಾ? ಎಂತ ಇಲ್ಲ ಸೊಂಟದಾಗೆ ಉಂಟು. ಎಂತ ಮನೆ ಯಾವ ಮುಟ್ಟಾಳ್ರ ಮರ ಇಷ್ಟೇನೆ ಮೈ ಮೇಲೆ ಇರೋದ? ಕಪ್ಪು ದಾರ ಮಾತ್ರ. ಸಾಯ ಮುದ್ಕ ಬರ್ರ ನನ್ನ ಮೈ ಮೇಲೆ ಎಷ್ಟು ನೋಡ್ತೀರ ಈಗ? ಒಳಗೊಲೆ ಬಟ್ಟೆ ಬೇಡ ಸ್ವಾಮಿ. ಸರಿ, ಇದಕ್ಕೆ 4ರಷ್ಟು ಸೇರಿಸಿ ಕೊಟ್ರೆ ನಾವು 2ರಷ್ಟು ಬಡ್ಡಿ ಸೇರಿಸಿ ನೀವು ಕೊಡ್ತೀವಿ. ಆಯ್ತು, ಈಗ ಹಣ ಕೊಡ್ತೀನಿ, ಎಲ್ಲ ವ್ಯವಹಾರ ಮಾಡ್ತೀನಿ. ಹಂಗಾದ್ರೆ ಕೊಟ್ಟ ಮನ ಯಾವತ್ತೂ ಮರಿಬಾರ್ದು. ಲಕ್ಷ್ಮೀ ದೇವಿ ಮಗ ಅಂತ ಹೇಳ್ದಲ್ಲ, ಹಂಗೆ ಅಂತ ತಿಳ್ಕ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿ ತಮ್ಮ. ಮನೆ ಬಾಯಿಲಿ ಬಲ್ಲಿ ಅಲ್ಲಿ ನಿಮ್ಗೆ ಕೊಡ್ತೀನಿ, ಹಾಕೊಂಡು ಲೆಕ್ಕ ತರ ಮಾಡಿ. ಆಯ್ತು. ಒಂದು ಯಾವ ಕ್ಷೇತ್ರಕ್ಕೆ ಹೋದಾಗ ಹೇಗೆ ವ್ಯವಹಾರ ಮಾಡ್ಬೇಕಂತ ಗೊತ್ತಿಲ್ಲ. ತೂ ಅಂತ ಹತ್ರ ಮನುಷ್ಯ ಯಾರಾದ್ರೂ ನಿಂತಾರ? ಕೆಟ್ಟ ವಾಸನೆ. ಆ ರೀತಿ ವಾಸನೆ ಬರ್ತಾ ಇದ್ರು ನಾನು ಅವರನ್ನು ಹೊಗಳಿದೆ. ಯಾಕೆ? ಇನ್ನೊಂದು ಜೀವನದಲ್ಲಿ ನಾವು ಸುಧಾರಣೆ ಆಗ್ಬೇಕೆನ್ನುವ ಒಂದೇ ಒಂದು ಉದ್ದೇಶದಿಂದ. ನಮ್ ಕೆಲಸ ಆಗ್ಬೇಕು. ಪುಣ್ಯಾತ್ಮ ಅವನ ಮನೆಯಲ್ಲಿ ಹೆಂಡತಿ ಮಕ್ಕಳು ಹೇಗಿರ್ತಾರೋ ಈ ಕೆಟ್ಟ ವಾಸನೆಯಿಂದ. ಇಲ್ಲ, ಅವನು ಹೆಂಡತಿತರ ಮಕ್ಕಳು ಇದ್ದಾರೆ, ಕೆಲಸ ಇಲ್ಲ ಬೇರೆ. ಗಂಡಸರಾದ ನಮ್ಗೆ ನಿಂತ್ಕೊಳ್ಳಿಕ್ಕಾಗಲ್ಲ, ಅದರಲ್ಲಿ ಬೇರೆ ಏನ್ ತೋಡ್ತಾ ಇದ್ದಾನೆ. ಹೌದು. ಅಂತೂ ಅವರನ್ನು ಹೊಗಳಿ ನಮ್ಮ ಕೈಯಲ್ಲಿ ಹೋದ್ರೆ ಏನಾಯ್ತು? ಅಪಾರವಾದಂತಹ ಧನ ಸಂಗ್ರಹ ಆಗಿದೆ. ಈಗಲೇ ನಾನು ಅಂಗಡಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ. ನೀನು ಆಗಾಗ ಸಂತೆಗೆ ಹೋಗಿ ಸಾಮಗ್ರಿಗಳನ್ನು ತಂದು ಕೊಡ್ತಾ ಇರಬೇಕು. ವ್ಯಾಪಾರ ನಾಳೆಯಿಂದಲೇ ಶುರು ಮಾಡುವ. ಒಂದು ದಿನ ರಾಗಿಣಿಯು ಪರಡುದ ಒಂದು ದಿನ ರಾಗಿಣಿಯು ಪರಡುದ ರಂಜನಾ ಅಂಗಡಿಗೆ ಬರುತ್ತಲೇ ರಂಜನಾ ಅಂಗಡಿಗೆ ಬರು
ಕೇಳಲು ಬಂದಳಾಗ ಅಂದು ಸೋಮೋರಗಳ ಕೇಳಲು ಬಂದಳಾಗ ವೃತ್ತಿಯಲ್ಲಿ ನಾವು ಆಚಾರ್ಯರು ಹೌದು. ಹಾಗೆ ನನ್ನಪ್ಪ ರಮೇಶ ಆಚಾರ್ಯರ ಗುರುತಿಲ್ಲದಿದ್ದವರು ಈ ಊರಲ್ಲಿ ಯಾರಿದ್ದಾರೆ ಹೇಳಿ? ವೃತ್ತಿಯಲ್ಲಿ ಬಡಗಿಗಳು ಅಂದ್ರೆ ಮರ ಕೆಲಸವನ್ನು ಮಾಡ್ತಾರೆ. ನಿಮ್ಮಪ್ಪ ರಮೇಶಾಚಾರ್ಯ? ಹೌದಪ್ಪ. ಹಾಗಂತವ್ರಿಗೆ ಒಂದು ಹುಚ್ಚು ಉಂಟು ಗೊತ್ತಾ ನಿಮ್ಗೆ? ಒಳ್ಳೆ ಯಕ್ಷಗಾನದ ಹುಚ್ಚು, ಪದ್ಯ ಬರೆಯೋ ಹುಚ್ಚು. ಅದ್ರಲ್ಲೂ ಪದ್ಯ ಬರೆದು ಬೇರೆಯವರಿಗೆ ಧರ್ಮಕ್ಕೆ ಕೊಡುವುದು. ಇವರು ಅದರಿಂದ ಪ್ರಯೋಜನ ಪಡೆಯೋದು ಎಳ್ಳಿ ನಿಂತು ಇಲ್ಲ. ಹಾಗಂತ ನನ್ನ ಅಪ್ಪ ಈಗ ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಮನೆಗೆ ನೆಂಟ್ರಿಷ್ಟು ಬಂದಿದ್ದಾರೆ. ಬಂದವರಿಗೆ ಏನಾದ್ರೂ ಮಾಡಿ ಕೊಡ್ಬೇಕಾದ್ದು ಮನೆಯಲ್ಲಿದ್ದವ್ರ ಕರ್ತವ್ಯ ಅಲ್ವಾ? ಹಾಗಂತ ಮನೇಲಿ ಏನಾದ್ರೂ ಉಂಟಾ? ಇಲ್ಲ. ಓಹೋ, ಅಂಗಡಿ ಮಂಜಣ್ಣ, ಅವನಲ್ಲಿಗೆ ಹೋಗಿ ಏನ್ ಬೇಕೋ ಅದನ್ನು ಕೇಳಿ ಪಡೆದುಕೊಂಡು ಆಮೇಲೆ ಅವನಿಗೆ ಹಣ ಕೊಟ್ಟರೆ ಆಯ್ತು. ನಮಸ್ಕಾರ. ಈಗ ನಮ್ಮ ಪರಿಚಯ ಆಯ್ತಾ ನಿಮ್ಗೆ? ಮೊದಲು 10 ಬಾರಿ ನಮಸ್ಕಾರ ಕೊಟ್ಟರು, ನೀವು ನಮಸ್ಕಾರ ಕೊಡ್ತಿರ್ಲಿಲ್ಲ. ಈಗ ನಮ್ಮ ಹತ್ರ ಒಂದ್ ಸ್ವಲ್ಪ ಒಟ್ಟಭಾವನೆ ಆಯ್ತು ಅಂತ ಹೇಳಿ ನಿಮ್ಗೂ ಗೊತ್ತಾಗಿ ನೀವು ನಮಸ್ಕಾರ ಕೊಡ್ತಾ ಇದ್ದೀರಿ. ಸ್ವಾಮಿ. ಹೌದು. ಆವತ್ತು ಕೆಂಚಪ್ಪನವರ ಕೈಕಾಲು ಹಿಡಿದು ಅವರನ್ನು ಹೊಗಳಿದ್ದರಿಂದಲೇ ನಮಗೆ ಬೇಕಾದ ವ್ಯವಹಾರ ಮಾಡೋದಕ್ಕೆ ಧನ ಸಹಾಯ ಮಾಡಿದ್ರು. ನಮ್ಗೊಂದು ಒಳ್ಳೆ ವ್ಯವಸ್ಥೆ ಆಯ್ತು. ಅಂತೂ ಶ್ರೀಮಂತಿಗೆ ಆಗ್ತಾ 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 ಇಲ್ಲಿವರೆಗೆ ಬಂದು ಮುಟ್ಟಿದ್ದೇನೆ. ಅವರನ್ನು ಸಂತೆಯಿಂದ ಸಾಮಗ್ರಿಗಳನ್ನು ತರುವುದಕ್ಕೆ ಕಳಿಸುವುದು. ಹೌದು. ಹಾಗಂತೇಳಿ ಅವತ್ತೊಂದು ಹಾಕುವುದು, ನಾವು ವ್ಯಾಪಾರ ಮಾಡುದು. ಸದ್ಯ ಮುಂದಿನ ವರ್ಷ 2 ಮಾಳಿಗೆ ಏರಿಸುವ ಅಂದಾಜು ಉಂಟು. ಈಗ ಅದೇ ಯಾರು ಅದೇ ಯಾರು ಲಲನೆಯನು ನೋಡಿ ಮನದಿ ಫಲವನೆಣಿಸಿ, ಮನದಿ ಫಲವನೆಣಿಸಿ. ನಮಸ್ಕಾರ. 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 ಇಷ್ಟು ತನಕ ನೀನ್ ನನ್ನ ನೋಡ್ಲಿಲ್ಲ. ಯಾರು ಅಂತ ಕೇಳಬಹುದೇ? ನನ್ನ ಪರಿಚಯವ ಅಡಕವಲ್ಲ ಪೇಳುವೆ ನಿನಗೆ ವಣಿಕ ಶ್ರೇಷ್ಠನೇ. ಅಡಕವಲ್ಲ ಪೇಳುವೆ ನಿನಗೆ ವಣಿಕ ಶ್ರೇಷ್ಠನೇ. ಪೇಳುವೆ ನಿನಗೆ ವಣಿಕ ಶ್ರೇಷ್ಠನೇ. ಜನಕನಲ್ಲಿ ಕೈದನೆಂದು ಅರಿಯದಾದೆನು, ಜನಕನಲ್ಲಿ ಕೈದನೆಂದು ಅರಿಯದಾದೆನು. ಅಣಕವಲ್ಲ ಪೇಳುವೆ ನಿನಗೆ ವಣಿಕ ಶ್ರೇಷ್ಠನೇ, ವಣಿಕ ಶ್ರೇಷ್ಠನೇ. ಜನಕನಲ್ಲಿ ಗೈದನೆಂದು ಅರಿಯದಾದೆನೆ, ಜನಕನಲ್ಲಿ ಗೈದನೆಂದು ಅರಿಯದಾದೆನೆ.
ಕ್ಲೇಶ ಇಹುದು ಅದನ್ನು ನೀಗು ಈಗೇನೆ ಮನಕ್ಕೆ ಕ್ಲೇಶ ಇವುದು ನೀಗು ಈಗೇನೆ ಕ್ಷಣಕ್ಕೆ ಧನ್ಯ ನೀಡು ಎನಗೆ ಕ್ಷಣಕ್ಕೆ ಧನ್ಯ ನೀಡು ಎನಗೆ ನೀನು ಬೇಗನೆ ಧಾನ್ಯ ನೀಡು ಮನಗೆ ಕ್ಲೇಶ ಇವುದು ಅದನ್ನು ನೀಗು ಈಗನೆ ಕ್ಷಣಕ್ಕೆ ಧಾನ್ಯ ನೀಡು ನಿನಗೆ ಮೀನು ಬೇಗನೆ ಕ್ಷಣಕ್ಕೆ ಧಾನ್ಯ ನೀಡು ಎನಗೆ ನೀಗು ಬೇಗನೆ ಮನಕ್ಕೆ ಕ್ಲೇಶ ಇವುದು ಅದನ್ನು ನೀಗು ಈಗೇನೆ ಕ್ಲೇಶ ನೀಗು ಈಗೇನೆ ಕ್ಷಣಕ್ಕೆ ಧಾನ್ಯ ನೀಡು ಎನಗೆ ನೀನು ಬೇಗನೆ ಕ್ಷಣಕ್ಕೆ ಧಾನ್ಯ ನೀಡು ಎನಗೆ ನೀನು ಬೇಗನೆ ಓ ವಣಿಕ ಶ್ರೇಷ್ಠನೇ ಅರಿಯದಾದನೆ ಮನಕ್ಕೆ ಕ್ಲೇಶ ಇವುದು ಅದನ್ನು ನೀವು ಈಗೇನೆ ಕ್ಷಣಕ್ಕೆ ಧನ್ಯ ನೀಡು ಎನಗೆ ನೀನು ಬೇಗನೆ ಅನಕವಲ್ಲ ಬೇಳೆ ನಿನಗೆ ವಣಿಕ ಶ್ರೇಷ್ಠನೆ ಜನಕನಲ್ಲಿ ಗೈದನೆಂದು ಅರಿಯದಾದೇನೆ ಮನಕ್ಕೆ ಕ್ಲೇಶ ಇವುದು ಅದನ್ನು ನೀವು ಈಗಲೇ ಜನಕ್ಕೆ ಧಾನ್ಯ ನೀಡು ಎನಗೆ ನೀನು ಬೇಗನೆ ಓ ಕುಸುಮ ಕೋಮಲೆ ಸೃಷ್ಟಿಕರ್ತನ ಚಾತುರ್ಯವನ್ನು ಕುರಿತು ವಿಸ್ಮಯಗೊಳ್ಳುವಂತೆ ನಿನ್ನನ್ನು ಪೆತ್ತಂತ ನಿನ್ನ ಮಾತಾಪಿತರ ಇರಬಹುದು. ಅಯ್ಯೋ, ಮನ್ಮಥನು ಮಂತ್ರಿಸಿ ಬಿಟ್ಟ ಹೂಬಾಣದಂತೆ ನನ್ನ ಕಣ್ಣ ಮುಂದೆ ಬಂದು ನಿಂತ ಓ ಚೆಲುಕಾಂತೆ, ನಿನ್ನನ್ನೇ ನಾನು ನೋಡುತ್ತಾ ನಿಂತೆ ದಿಗ್ಭ್ರಮೆಗೊಂಡೆ. ಸಂತೋಷ. ಯಾರಿರಬಹುದು ನಿನ್ನ ಮಾತಾಪಿತರು? ಪರಿಚಯ ಹೇಳಿಕೊಳ್ಳುವುದಕ್ಕೇನು, ಪರಸ್ಪರ ಪರಿಚಿತರು ಸಿಕ್ಕಾಗ ಯೋಗಕ್ಷೇಮವನ್ನು ಕೇಳಿ ತಿಳಿಬೇಕಂತೆ. ಮನುಷ್ಯರಲ್ಲೇ ಪರಿಚಯವನ್ನು ಬೆಳೆಸಿಕೊಳ್ಳಬೇಕು ವಿನಃ ಕಲ್ಲು ಮರಗಳಲ್ಲಿ ಮಾತಾಡಿದ್ರೆ ಯಾವ ಸ್ಪಂದನೆ ಸಿಗ್ತದೆ? ಅಪರಿಚಿತರು ಸಿಕ್ಕಾಗ ಪರಿಚಯವನ್ನು ಕೇಳಿ ತಿಳಿಬೇಕು ಅಂತ ನಮ್ಗೆ ಹಿರಿಯರು ಹೇಳಿಕೊಟ್ಟದ್ದು. ಹೌದು. ಹಾಗೆ ನೀವು ಪರಿಚಯ ಕೇಳಿದ ಕ್ಷಣ ನಾನು ಹೇಳದೆ ಹಾಗೆ ಹೊರಡ್ಲಿಕ್ಕೆ ಆಗ್ತದೆ ಹೇಳಿ? ಇಲ್ಲ. ಹಿರಿಯರು ಹೇಳಿಕೊಟ್ಟದನ್ನು ನಾನು ಮೀರಿದ ಹಾಗೆ ಆಗುದಿಲ್ಲ. ಅದರಲ್ಲಿಯೂ ನೀನು ನಮ್ಮ ಅಂಗಡಿಗೆ ಬಂದವಳಲ್ಲ, ಆದ್ರಿಂದ ಹೇಳಲೇಬೇಕು. ನಾನು ವ್ಯವಹಾರ ಕುದುರಿಸಿಕೊಳ್ಬೇಕಾದ್ರೆ ಮಾತು ಮುಖ್ಯ ಅಲ್ವೇ? ಇದೇ ಬೀದಿಯ ಕೊನೆಯಲ್ಲಿ ಒಂದು ದೊಡ್ಡ ಮನೆ ಕಾಣಿಸ್ತದೆ. ದೊಡ್ಡದಲ್ಲ, ಅತಿ ದೊಡ್ಡದಲ್ಲ, ಇದ್ದ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ದೊಡ್ಡ ಮನೆ. ನಿಮ್ಮ ಮಟ್ಟಿಗೆ ದೊಡ್ಡ ಮನೆ? ಹೌದು. ಅದು ಆ ಮನೆ ಯಜಮಾನ ಹೆಸರು ಏನು? ರಮೇಶಾಚಾರ್ಯ ಅಂತ ಹೇಳಿ
ಹೇಳಿ. ಓ ರಮೇಶಾಚಾರ್ಯ. ಹೌದು. ರಮೇಶಾಚಾರ್ಯರಿಗೂ ನಿನಗೂ ಏನು ಸಂಬಂಧ? ಅವ್ರ ಮಗಳನ್ನ ನಾನು, ಅದಕ್ಕಾಗಿ ಆ ಮನೆ ವಿಷಯವನ್ನು ಹೇಳಬೇಕಾಯ್ತು. ನಿನ್ನ ಮುಖ ನೋಡುವಾಗ ವಿಶ್ವಕರ್ಮರ ಸಂತಾನದವಳಾಗಿ ಕಾಣುವುದಿಲ್ಲ ನೀನು, ಆದ್ರಿಂದಲೇ ಕೇಳಿದೆ ನಾನು. ಹಾಗೆ ಇರ್ಲಿ ಬಿಡಿ, ಒಬ್ಬೊಬ್ರು ನೋಡಿದ್ರೆ ಹಾಗೆಲ್ಲ ಹೇಳಲಿಕ್ಕೆ ಆಗ್ತದೆ ಬಿಡಿ. ಇಲ್ಲಿಗೆ ಬರುವುದಕ್ಕೆ ಕಾರಣ ರಮೇಶಾಚಾರ್ಯ ನಿನ್ನ ಸ್ವಂತ ಅಪ್ಪನ? ನನ್ನ ಅಪ್ಪ ಅಂತ ಹೇಳಿದೆ, ಈಗಷ್ಟು ಸಾಕು, ಮತ್ತೆ ಮುಂದೆಲ್ಲ ಬೇಡ. ರಮೇಶಾಚಾರ್ಯ ಕುಂಚದ ಮೂಸೆಯಿಂದ ಹೊರಬಿದ್ದವಳು ನೀನು? ಹೌದು ಸ್ವಾಮಿ. ನಾನು ಇಲ್ಲಿಗೆ ಬಂದೆ ಯಾಕೆ? ನನ್ನ ತಂದೆ ಇಲ್ಲಿಗೆ ಬಂದು ಏನು ಬೇಕು ಅದನ್ನು ತಗೊಂಡು ಹೋಗ್ತಾ ಇದ್ದವರು. ಆ ಮನುಷ್ಯ ಮನೆಯಲ್ಲಿ ಇರುವುದು ಬಹಳ ಕಮ್ಮಿ ಅಂತ ನಾನು ಕೇಳಿದ್ದೇನೆ. ಅಯ್ಯೋ, ಯಾವಾಗ ನೋಡಿದ್ರು ದಾರಿ ಬದಿಯಲ್ಲೇ ಇರ್ತಾರೆ ಅನ್ನೋದು. ದಾರಿ ಬದಿಯಲ್ಲಿ ಅಂದ್ರೆ ಅಪಾರ್ಥ ಕೆಡೆ ಮಾಡಿಕೊಡ್ಬೇಡಿ. ಇಲ್ಲ, ನಾನಾ ಕೆಲಸ ಇರ್ತದೆ ಮನುಷ್ಯನಿಗೆ. ಹಲವು ರೀತಿಯಲ್ಲಿ ಅಭಿರುಚಿಯನ್ನು ಹೊಂದಿರ್ತಾನೆ. ನನ್ನ ಅಪ್ಪನ ಹಾಗೆ ಯಕ್ಷಗಾನದ ಕುರಿತಾಗಿ ಸ್ವಲ್ಪ ಅಭಿರುಚಿಯನ್ನು ಹೊಂದಿದ್ದಾರೆ. ದಾರಿ ಬದಿಯಲ್ಲಿ ಅಂತ ಹೇಳಿದ್ರೆ ಹಾಗೆ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾ ಅದರ ಬಗ್ಗೆ ಕವನ ಕವಿತೆಗಳನ್ನು ಬರೆಯುವುದರಲ್ಲಿ ಆತ ನಿಸ್ಸೀಮ ಅಂತ ಹೇಳಿದೆ. ಆದ್ದರಿಂದ ಅವಳ ಕುಂಚದ ಮೂಸೆಯಿಂದ ನೀನು ಹೊರಬಿದ್ದವಳು ಅಂತಲೂ ಹೇಳಿದ್ದು ನಾನು ಅದೇ ಅರ್ಥದಲ್ಲಿ. ಖಂಡಿತ ಹೌದು. ಹಾಗೆ ನೀವೇ ಹೇಳಿದಾಗೆ ಈಗ ನನ್ನ ಅಪ್ಪ ಮನೇಲಿ ಇರ್ಬೇಕಿತ್ತು. ಇಲ್ಲ ಅಂದ್ರೆ ನೀವು ಹೇಳಿದಾಗೆ ಎಲ್ಲೋ ಏನೋ ಹುಡುಕ್ಲಿಕ್ಕೆ ಹೋಗಿದ್ದಾರೆ, ಅಥವಾ ಯಾರ್ದೋ ಕಥೆಯನ್ನು ತಗೊಂಡು ಅದಕ್ಕೆ ಪದ್ಯ ಬರೆಯೋದಕ್ಕೆ ಹೊರಟಿರ್ಬೇಕು. ಇರಬಹುದು. ನಿಮ್ಗೆ ಗೊತ್ತಿದ್ದಷ್ಟು ನನಗೆ ಗೊತ್ತಿಲ್ಲ ಅವರು ಈ ವ್ಯವಹಾರವೆಲ್ಲ. ನಾಲ್ಕು ಒಟ್ಟಪವಣೆ ಮಾಡು ಅಂತ ಹೇಳಿ ಅವರು ಮಾಡಿದ್ದೇನಿಲ್ಲ ಬಿಡಿ. ಬಿಳಿಸಿಕೊಳ್ಳುದು ಅದು ಅವ್ರಿಗೆ ಬಿಟ್ಟ ವಿಚಾರ. ಇಲ್ಲಿ ಬಂದೆ ಯಾಕೆ? ನೆಂಟರು ಇಷ್ಟೆಲ್ಲ ಬಂದಿದ್ದಾರೆ. ನನ್ನ ತಂದೆ ಇಲ್ಲದ ಸಮಯದಲ್ಲಿ ನಾನು ಇಲ್ಲಿ ಬರ್ಲೇಬೇಕಾಯ್ತು. ದವಸ ಧಾನ್ಯ ಇದ್ರೆ ಕೊಡಿ, ಆಮೇಲೆ ನಿಮ್ಗೆ ನನ್ನ ಅಪ್ಪ ಬಂದ ತಕ್ಷಣ ನಿಮ್ಮ ಹಣವನ್ನು ತಲುಪಿಸ್ತೇನೆ ನಾನು. ಅದಕ್ಕಾಗಿ ಇಲ್ಲಿ ಬಂದಿಯಾ? ಹೌದು. ಸುರಸುಂದರಾಗಿ ಧನವನಿನಿತು ಕೇಳುವನಲ್ಲ, ವನಿತೆ ತಾಳಲಾರೇನಲ್ಲ. ಧನವನಿನಿತು ಕೇಳುವನಲ್ಲ, ವನಿತೆ ತಾಳಲಾರೆನಲ್ಲ. ವನಿತೆ ತಾಳಲಾರೆನಲ್ಲ. ತನುವ ನನಗೆ ನೀಡಲದುವೆ ಭಾಗ್ಯವೂ ನಲ್ಲೇ. ತನುವ ನನಗೆ ನೀಡಲದುವೆ ಭಾಗ್ಯವೂ ನಲ್ಲೇ. ತನುವ ನನಗೆ ನೀಡಲದುವೆ ಭಾಗ್ಯವೂ ನಲ್ಲೇ. ನಲ್ಲೇ. ಧೀಂ ಧೀಂ ಧೀಮಿತ ಧೀಂ. ಮನಗೆ ಬೇಕು ಎಂಬುದನ್ನು ಕೊಡುತ್ತ ಹೋಗಲೇ. ಮನಗೆ ಬೇಕು ಎಂಬುದನ್ನು ಕೊಡುತ್ತ ಹೋಗಲೇ. ಓ ಸುರಸುಂದರಾಗಿ, ಆಕಸ್ಮಿಕವಾಗಿ ನೀನು ನಮ್ಮ ಅಂಗಡಿಗೆ ಭೇಟಿ ನಿಂತಾಗ ನಿನ್ನನ್ನು ಕಂಡು ನಾನು ದಿಗ್ಭ್ರಮೆಗೊಂಡಿದ್ದೇನೆ. ಆಶು ಕವಿತೆಯ ಸ್ಫೂರ್ತಿ ಮೂರ್ತಿಯೋ, ಶುಕನ ಕೆಣಕಿದ ಸುದತಿ ರಂಬೆಯೋ, ಕಾಳಿದಾಸನ ಕಾವ್ಯ ನಾಯಕಿಯೋ ಎಂಬಂತೆ ನಾನು ಕಂಡು ದಿಗ್ಭ್ರಮೆಗೊಂಡಿದ್ದೇನೆ. ನೀನು ನಮ್ಮ ಅಂಗಡಿಯಲ್ಲಿ ಬಂದು ಸಾಮಗ್ರಿಗಳನ್ನು ಕೇಳುವಾಗ ನಿನ್ನಂತ ಚೆಲುವೆಯೊಬ್ಬಳು ನಮಗೆ ಸಾಲ ಕೊಡಿ ಅಂತ ಕೇಳಲಿಕ್ಕುಂಟಾ? ಅವ್ರು ಬಂದ ಮೇಲೆ ತಕ್ಕೊಡ್ತೇನೆ ಅಂತ ಹೇಳಿ. ಅಪ್ಪ ಇಲ್ಲದಿರುವುದೇ ನಮಗೆ ಅನುಕೂಲವಾಯಿತು. ನೀನು ಬಂದಾಕ್ಷಣ ನನ್ನನ್ನು ನಾನೇ ಮೈಮರೆತಿದ್ದೇನೆ. ಹೆಚ್ಚೇಕೆ ನೀನು ಪ್ರಾಯ ಪ್ರಬುದ್ಧಳಾದವಳು, ನಾನು ಪ್ರಾಯ ತುಂಬಿದ ಗಂಡುಡುಗ. ಈ ಹೊತ್ತಿನಲ್ಲಿ ನಮಗೆ ಏನು ಬೇಕಂತ ನೀನು ಸರಿಯಾಗಿ ಯೋಚಿಸು. ನಿನಗೂ ಮದುವೆ ಆಗಲಿಲ್ಲ, ನನಗೂ ಮದುವೆ ಆಗಲಿಲ್ಲ. ಆದ್ದರಿಂದ ಸಾಮಗ್ರಿ ಎಷ್ಟು ಬೇಕು ನೀನು ತಗೊಂಡೋಗು. ನಿನ್ನ ಹತ್ರ ಹಣವನ್ನು ನಾನು ಯಾವತ್ತೂ ಕೇಳುವುದಿಲ್ಲ. ಆದರೆ ಒಂದು ದಿವಸದ ಮಟ್ಟಿಗೆ ನೀನು ನನ್ನವಳಾದರೆ ಈ ಅಂಗಡಿಯನ್ನೇ ನಿನಗೆ ನಾನು ಕೊಡ್ತೇನೆ. ಮನಸ್ಸು ಮಾಡ್ತೀಯಾ? ಅರಿತೇನೋ ಮನದಿರವ, ಅರಿತೇನೋ ಮನದಿರವ, ಬರುವೆನು ಇರುಳಲಿ ಓ ಎರೆಯ. ಅರಿತೇನೋ ಮನದಿರವ, ಬರುವೆನು ಇರುಳಲಿ ಓ ಎರೆಯ. ಓ ಎರೆಯ ಸ್ಮರನುರುಬೆಯನ ಪರಿಹರಿಸುವೆನು, ಸ್ಮರನುರುಬೆಯನೋ ಪರಿಹರಿಸುವೆನು, ಪರಿಹರಿಸುವೆನೋ ಪರಮ ದೋಷದೊಳು ಇತ್ತನು ಧಾನ್ಯವ.
ಧಾನ್ಯವ ಅರಿತೆನು ಮನದಿರುವ. ಸ್ವಾಮಿ, ಓ ಶುಕವಾಣಿಯೇ, ನಿಮ್ಮ ಮನಸ್ಸಿನಲ್ಲಿ ಏನುಂಟು ಎನ್ನುವುದಾಗಿ ನಾನು ಚೆನ್ನಾಗಿ ಅರ್ತಿದ್ದೇನೆ ಈಗ. ಯಾಕೆ ಅಂದ್ರೆ ನೀವು ಹೇಳಿದ್ರಲ್ಲ, ನನ್ನ ಮನವನ್ನು ಕದ್ದವಳು ನೀವು ಎನ್ನುವುದಾಗಿ ಹೇಳಿ, ನಾನು ಹಾಗೆ ಬಂದಾಕ್ಷಣ ನಿಮ್ಮನ್ನು ನೋಡಿದ ತಕ್ಷಣ ನಾನು ಆಲೋಚನೆ ಮಾಡಿದ್ದೇನು, ನನಗೆ ಸ್ವಲ್ಪ ಜೋಡಿ ಆದ್ರೆ ಇವನೇ ಆದೀತು ಎನ್ನುವ ತೀರ್ಮಾನಕ್ಕೆ ಬಂದವಳು ನಾನು. ಜೋಡಿ ಹಾಗಾಗ್ತದೆ ಬಿಡಿ. ಯಾವ ಸುಬ್ರಹ್ಮಣ್ಯಕ್ಕೆ ಹೋದ್ರು ಇಂಥ ಜೋಡಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತ ಹೌದು, ಯಾವ ಬೇರೆ ಕಡೆ ಹೋದ್ರೂ ಸಿಗ್ಲಿಕ್ಕಿಲ್ಲ ಬಿಡಿ. ಹಾಗೆ ನಿನ್ನ ಮಾತಿನ ಪ್ರೀತಿ ಸಂಬಂಧ ಹೆಚ್ಚಾದಾಗ ನನ್ನ ತಲೆದಿಂಬಿಗೆ ಮುತ್ತಿನ ಸುರಿಮಳೆ. ನೀನು ಮಾತಾಡದೆ ಇರಬೇಡ, ನೀನು ಮಾತಾಡದೆ ಮೌನವನ್ನು ವಹಿಸಿದರೆ ನನ್ನ ತಲೆದಿಂಬಿಗೆ ಕಣ್ಣೀರಿನ ಸುರಿಮಳೆ ಆದಿತ್ತು. ನೀವು ಮಾತನಾಡದೆ ಇರಬೇಡ ಅಂತ ಹೇಳ್ತೀರಿ, ಹಾಗೆ ನಾನು ಮಾತನಾಡ್ತಾ ಕುಳಿತೆ ಅಂತ ಆದ್ರೆ ಅಲ್ಲಿ ಮನೆಗೆ ಬಂದ್ರೆ ನೆಂಟ್ರ ಏನು ತಿಳ್ಕೊಳ್ತಾರೆ ಹೇಳಿ. ಹಾಗಾದ್ರೆ ನನ್ನ ಆಸೆ ನಿಮ್ಮ ಆಸೆ ಖಂಡಿತ ಬಂಜೆ ಆಗ್ಲಿಕ್ಕೆ ನಾನೇ ಬಿಡುವುದಿಲ್ಲ. ಯಾಕಂದ್ರೆ ನಾನು ನಿಮ್ಮ ಮನಸಾರೆ ಮೆಚ್ಚಿಕೊಂಡವಳು ನಾನು. ಆದ್ರಿಂದ ಒಂದೇ ಒಂದು ಕೆಲಸ ನಿಮ್ಮಲ್ಲಿ ಹೇಳ್ತೇನೆ. ಏನು? ನೀವು ಮುಸ್ಸಂಜೆಯ ಹೊತ್ತಿಗೆ ನಮ್ಮ ಮನೆಯ ಪಕ್ಕದಲ್ಲಿರುವ ಆ ಮಾವಿನ ತೋಪಿಗೆ ಬರ್ತೀರಾ? ಮನೆ ಹಿಂಬದಿಯಲ್ಲಿರುವಂತಹ ಮಾವಿನ ತೋಟಕ್ಕೆ? ಹೌದು. ಅಲ್ಲಿ ನಾನು ಬಂದಾಗ ಯಾರಿಗಾದ್ರೂ ಅನುಮಾನ ಬರುವುದಿಲ್ವೇ? ಅದೊಂದು ಒಂದು ಕೆಲಸ ಮಾಡಿ, ನೀವು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಸೀರೆ ಇದ್ರೆ ಆ ಸೀರೆಯನ್ನು ಸುತ್ತಿಕೊಂಡು ಬನ್ನಿ. ಯಾಕಂದ್ರೆ ನಿಮ್ಗೆ ಉಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಸುತ್ತಿಕೊಂಡೇ ಬನ್ನಿ. ನಮ್ಮ ಮನೆಯಲ್ಲಿ ಸೀರೆ ಇಲ್ಲ, ನೋಡುವ ಯಾರಾದ್ರೂ ಹೆಂಗಸರದ್ದು ಸೀರೆ ತಕೊಂಡು ಬಂದೆ ನಾನು. ಆದ್ರಿಂದ ಅದನ್ನ ಯಾಕೆ ಹೇಳಿದೆ, ನಾನು ಮತ್ತೆ ನೀವು ಪಕ್ಕದಲ್ಲಿ ಕುಳಿತು ಮಾತನಾಡುವಂತಹ ಸಂದರ್ಭದಲ್ಲಿ ಯಾರಾದ್ರೂ ದೂರಿಂದ ನೋಡ್ತಾರೆ, ಸೀರೆಯನ್ನು ಕಂಡಾಕ್ಷಣ ಅವ್ರು ಭಾವಿಸುವುದೇನು, ಯಾವುದೋ ಹೆಣ್ಣಿನ ಜೊತೆ ಮಾತನಾಡ್ತಿದ್ದಾಳೆ ಎನ್ನುವುದಾಗಿ ಭಾವಿಸ್ತಾರೆ. ಯಾವ ಸಂಶಯಕ್ಕೂ ಎಡೆ ಇರುವುದಿಲ್ಲ. ಎಂತ ಒಂದು ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿದೆ. ಎಂತೆಂತವರೆಲ್ಲ ಹೇಳಿದ್ದಾರೆ, ಹೆಣ್ಣು ಎಷ್ಟು ಓದಿದರೆ ಏನು ಮೊನಕಾಲಿಂದ ಕೆಳಗೆ ಅಂತ ಹೇಳಿದ್ದಾರೆ. ಹಾಗೆ ತಿಳಿದಿದ್ದವರು ಹೇಳಿದ್ದದು. ನಿಜವಾಗಿಯೂ ನಿನ್ನಂತ ಅಕ್ಷರ ಕಲಿತ ನಾರಿದ್ರೆ ನಮ್ಮಂತವರಿಗೆ ಇದೆ ಸೂಕ್ತ ದಾರಿ. ಹೌದಾ? ಆದ್ದರಿಂದ ನಾಳೆ ಸಂಜೆಯ ಹೊತ್ತಿನಲ್ಲಿ ನಿಮ್ಮ ಮನೆಯ ಹಿಂಬದಿಯಲ್ಲಿರುವಂತಹ ಮಾವಿನ ತೋಪಲ್ಲಿ ಸೀರೆಯನ್ನು ಉಟ್ಟುಕೊಂಡು ನಾನು ತಯಾರಿರ್ತೇನೆ. ಖಂಡಿತ ಬರ್ತೀರಲ್ಲ? ಸಾಮಗ್ರಿ ಅಲ್ವಾ? ಇಲ್ಲೇ ನಿಲ್ಲು. ಎಲ್ಲ ಬೇಕಾದ ನೀನು ಕೊಟ್ಟ ಚೀಟಿಯನ್ನು ನೋಡಿ ಎಲ್ಲ ತುಂಬಿಸಿಟ್ಟಿದ್ದೇನೆ. ನಾಳೆ ಸಂಜೆ ಅರಿತೆನು ಮನದಿರುವ ಬರುವೆನು ಇರುಳಲಿ ಓ ಎರೆಯ ಎರೆಯ. ಇಡೀ ನರನಾಡಿಗಳಲ್ಲಿ ವಿದ್ಯುತ್ ಸಂಚಾರ ಆದಾಗ ಆಯಿತು. ಇದು ಹೊಸ ಅನುಭವ. ಮೈ ಬಿಸಿ ಇರುತ್ತಾ ಇದೆ, ಚಿತ್ತ ಚಾಂಚಲ್ಯವನ್ನು ಕಳ್ಕೊಳ್ತಾ ಇದೆ, ಸ್ವಾಸ್ಥ್ಯವನ್ನೇ ಕಳ್ಕೊಳ್ತಾ ಇದೆ. ತಡ ಮಾಡೋದಲ್ಲ. ಆ ಸೂರ್ಯನು ಇನ್ನೂ ಯಾಕೆ ನಡು ನೆತ್ತಿಯಲ್ಲಿ ನಿಂತಿದ್ದಾನೆ, ಅವನು ಯಾಕೊಂಡೆ ಮುಳುಗ್ತಾ ಇಲ್ಲ ಎನ್ನುವಂತ ಅವನ ಮೇಲೆ ಮತ್ಸರ ನನಗಾಗುತ್ತಾ ಇದೆ. ನೋಡು, ಕಲ್ಲು ಹೊಡೆದು ಅವನನ್ನು ಮರೆಯಾಗಿಸುವಂತೆ ಮಾಡ್ತೇನೆ. ಸಂಜೆ ಆಗ್ತಾ ಬಂತು, ಸೀರೆಯನ್ನು ತಗೊಂಡು ನಿಮ್ಮ ಪರಿಸ್ಥಿತಿ ಇಲ್ಲಿಗೂ ಬಂತೆ ಅಂದ್ರೆ ಜನಪರಿಚಯ ಆಯ್ತು ನಿಮಗೆ? ನಾನು ರಂಜ ಅಲ್ವಾ? ನಮಸ್ಕಾರ. ನಾನೇ ನಮ್ಮ ಯಜಮಾನ್ ರೌಂಡಲ್ಲಿ ಕೂತ್ಕೊಂಡಿದ್ರು. ನಮ್ಗೆ ಸಾಮಗ್ರಿ ಬರುವ ಕೆಲಸ ಆಯ್ತು. ಈಗ ಬೇಕಾ ಅವಸ್ಥೆ, ಒಂದ್ ಕೈಯಲ್ಲಿ ಇದು, ಒಂದ್ ಕೈಯಲ್ಲಿ ಇದು. ಎಣ್ಣೆ ಸಿಗ್ತದೆ ಬೇಕಾ ನಿಮಗೆ? ಸ್ವಾಮಿ, ತಲೆಯಲ್ಲಿ ತೆಂಗಿನಕಾಯಿ ಇಷ್ಟು ಉಂಟು, ತೊಂದ್ರೆ ಇಲ್ಲ. 5ಕ್ಕೆ1 ಮಾರಾಟ ಮಾಡಬಹುದು. ಹಾಗಂತ ಹೋಗದೆ ಇದ್ರು ಉಪಾಯ ಇಲ್ಲ. ನಾವು ಬೈತಾನೆ ಈಗ, ಆದಷ್ಟು ಬೇಗ ಹೋಗ್ಬೇಕು ನೋಡುವ. ಸಾಮಗ್ರಿಗಳ ಗಳಿಸಿ ಕುಂಜರ ಗಮನೆ ಕುಂಜರ ಗಮನೆ ಕುಂಜರ ಗಮನೆ ಕಂಜದಳಾಕ್ಷಿಯೇ ಅಂಜದೆ ನೀ ನರಕ್ಷಣ ನಿಲ್ಲು. ದಿನದಿ ದಿನದ ದಿನದಿ ದಿನದ
ಕಂಜದಳಾಕ್ಷಿ ಕುಂಜರ ಗಮನೆ ಕುಂಜರ ಗಮನೆ ಕುಂಜರ ಗಮನೆಯೇ ಕಂಜದಳಾಕ್ಷಿಯೇ ಕುಂಜರ ಗಮನೆಯ ಕಂಜದಳಾಕ್ಷಿಯೇ ಅಂಜದೆ ನೀ ನಿಲ್ಲು ಅಂಜದೆ ನೀ ನಿಲ್ಲು 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 ವಂಜಿಸುವನು ಸ್ಮರನಂಜೇರಿ ವಂಜಿಸುವನು ಸ್ಮರನಂಜೇರಿಯ ತೆರ ವಂಜಿಸುವನು ಸ್ಮರನಂಜೇರಿಯ ತೆರ ಮಂಜುಳಾಂಗಿನ ಅಂಜುತ್ತಲಿರುವೆ ಮಂಜುಳಾಂಗಿನ ಅಂಜುತ್ತಲಿರುವೆ 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 ಆ ಆ ಕಂಜದಳಾಕ್ಷಿಯೇ ಅಂಜದೆ ನೀನಿಲ್ಲು ಅಂಜದೆ ನೀನಿಲ್ಲು ಬಂಜಿಸುವನು ಸ್ಮರನಂಜೇರಿಯ ಬಂಜಿಸುವನು ಸ್ಮರ ನಂಜೇರಿಯ ತೆರ ಮಂಜುಳಾಂಗಿನ ಅಂಜುತ್ತಲಿರುವೆ ಅಂಜುತ್ತಲಿರುವೆ ಕಂಜದಳಾಕ್ಷಿಯೇ ಅಂಜದೆ ನೀ ಅರೆಕ್ಷಣ ನಿಲ್ಲು ನಿಲ್ಲು ನಾನು ಹೇಳ್ತೇನೆ ನಿನಗಂತೂ ಗೊತ್ತಾಗ್ಲಿಲ್ಲಲ್ಲ ನಾನು ಸಂಪೂರ್ಣವಾಗಿ ಎಲ್ಲಿ ನೋಡಿದೆ ಅಂತ ನಾನೇ ಹೇಳ್ತೇನೆ. ಹೌದಾ? ನೋಡಿದ್ದು ಅಂಗಡಿಯಲ್ಲೇ ಮಂಜಣ್ಣನ ಅಂಗಡಿಯಲ್ಲಿ. ನಾನು ಒಳ್ಳೆ ಆಯ್ತವ ಅದು ಹಾಗೆ ಆಯ್ತು, ಯಾಕಂದ್ರೆ ನಾನು ಪ್ರತಿದಿನ ಏನು ಅಂಗಡಿಗೆ ಬರುವುದಿಲ್ಲ. ನಡ್ಕೊಂಡು ಹೋಗುವಾಗ ನಿಮ್ಮನ್ನು ನೋಡಿದ್ದು ಬಿಟ್ರೆ ಹಾಗಾಗಿ ಪರಿಚಯ ಸಿಗ್ಲಿಲ್ಲ ನನಗೆ. ಅಪರೂಪವಾಗಿ ನೋಡಿದ್ದು ಹಾಗಾಗಿ ಪಕ್ಕ ನೆನಪಾಗ್ಲಿಲ್ಲ. ಹೌದು, ಅದು ತಪ್ಪಲ್ಲ ಬಿಡು. ನನಗೂ ಹಾಗೆ ಎಲ್ಲ ನೀನು ನೋಡಿದ್ದೇನೆ ಅಂತಿತ್ತು ಹೊರತು ಎಲ್ಲ ನನ್ನ ನೆನಪಾಗಿಲ್ಲ. ಮತ್ತೆ ನೋಡಿದ್ದು ಇವತ್ತು ನಾನೀಗ. ಹೌದಾ? ಹೌದೇ ಅಲ್ಲ, ನಿನ್ ನೋಡಿದಾಗ ನನಗೆ ಮಾತೇ ಮೌನ ಆಗ್ತಾ ಉಂಟು. ಕಾರಣ ನೀನದು, ನಿನ್ನ ರೂಪ, ನೀನು ಯಾರಂತ ಗೊತ್ತಾಗ್ಲಿಲ್ಲ. ದಾರಿಯಲ್ಲಿ ಹೋಗೋದನ್ನು ನೋಡಿದ್ದೇನೆ, ಈಗ ಸಿಕ್ಕಿದ್ದೀಯ. ನೀನ್ಯಾರು, ಎಲ್ಲಿ ಹೋದವಳು, ಮುಂದೆಲ್ಲ ಹೋಗ್ತೀಯ ಹೇಳ್ತೀಯಾ? ಪರಿಚಯವಾ? ನಿಮ್ಮ ಅಂಗಡಿಯಲ್ಲಿ ಉಂಟಲ್ಲ, ಆ ಅಂಗಡಿ ಇದ್ದ ಬೀದಿಯಲ್ಲಿ ಕೊನೆ ಮನೆ ನಮ್ಮದ್ದು. ಓ, ನಮ್ಮ ಆಚಾರ್ಯ ಮಗಳು ನೀನಲ್ವಾ? ಹೌದು, ರಾಗಿಣಿ ಎನ್ನುವುದಾಗಿ ನನ್ನ ಹೆಸರು. ದೂರ ಇದ್ರು ಒಳ್ಳೇದು. ನನಗೂ ಹಾಗೆ ಅವ್ರ ಮಗಳಲ್ವಾ? ಹೌದು, ನಾನು ಹಾಗೆ ನಿನ್ನಲ್ಲಿ ಏನೋ ವಿಷಯ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಏನು? ಇವತ್ತು ನೀನು ಮಧ್ಯ ಪಥದಲ್ಲಿ ಸಿಕ್ಕಿದೆಯಲ್ಲ, ಇವತ್ತೇ ಹೇಳಲಿಕ್ಕೆ ಸ್ಥಳವೂ ಅನುಕೂಲ ಉಂಟು. ಇದು ನಾವಿಬ್ರೆ ಮಾತ್ರ ಇಲ್ಲಿ. ಅಲ್ಲಿ ನೋಡಿ, ಆ ಮನ್ಮಥ 5 ಬಾಣಗಳನ್ನ ಅಂತ ಬಿಡ್ತಾ ಇದ್ದಾನೆ. ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ನೋಡು, ಒಂದು ಮನಸ್ಸು ಮಾಡು, ನಾನು ನೀನು ಒಂದಾಗೋಣ. ಎಷ್ಟು ಸಂತೋಷದ ವಿಷಯ ಅದು. ವರ ಮನೋಹರ ಲಾಲಿಸು ವರ ಮನೋಹರ ಲಾಲಿಸು என்னுடனில் கருணவனீரிது என்னுடனிந்து கருணவனீரிசு
ಬಯಸಿದೆ ಸರ್ವದ ಒಪ್ಪಿದೆ ಬರುವುದು ಇರುಳಲಿ ಮಾವಿನ ಮರ ನೆಡೆಗೆ ಬರುವುದು ಇರುಳಲಿ ಮಾವಿನ ಮರ ನೆಡೆ ಮಾವಿನ ಮರ ನಡೆವರ ಮನೋಹರ ಲಾಲಿಸೋ ನೀವ್ ಆಡೋ ಮಾತ್ರ ಕೇಳಿ ನನಗೆ ಬಹಳಷ್ಟು ಸಂತೋಷ ಆಯ್ತು. ಯಾಕೆಂದ್ರೆ ರೋಗಿ ಬಯಸಿದ್ದು ಹಾಲು ವೈದ್ಯ ಕೊಟ್ಟದ್ದು ಅದನ್ನೇ ಎನ್ನುವ ಹಾಗಾಯ್ತು. ಒಂದು ರೋಗ ಇಬ್ಬರಿಗೂ ಒಂದೇ ಅಂತ ಆಯ್ತೇನೆ. ಇಬ್ಬರಿಗೂ ಅಂತಲ್ಲ, ನನಗೆ ಆದದ್ದು ಹೌದು. ನಿಮಗೆ ಏನಾಯ್ತೋ ಗೊತ್ತಿಲ್ಲ, ಆದ್ರೆ ಆ ಅಂಗಡಿಯಲ್ಲಿ ನಿಮ್ಮ ರೂಪ ಲಾವಣ್ಯವನ್ನು ಕಂಡು ಮನಸೋತವಳು ನಾನು. ಹೌದು, ನೀವು ಹೇಳಿದ್ರಲ್ಲ ಮರು ಮಾತನಾಡದೆ ಒಪ್ಪಿಕೊಳ್ತೇನೆ. ಆದ್ರೆ ಈ ಕ್ಷಣದಲ್ಲ ಅಲ್ಲ. ಮತ್ತೆ ಸುಮ್ಮನೆ ತಡ. ಈ ಕ್ಷಣದಲ್ಲೇ ಅಲ್ಲ. ನೀನ್ ತಲೆ ಬಿಸಿ ಮಾಡ್ಬೇಡ. ನಿನಗೆ ಏನ್ ಬೇಕು ಹೇಳು, ಎಲ್ಲ ಕೊಡುವ. ತೆಂಗಿನಕಾಯಿ ಏನು ಬೇಕು ಹೇಳಿ ಎಲ್ಲ ಕೊಡು ಅಂತ ತೆಂಗಿನಕಾಯಿ ಮಾತ್ರ ಎತ್ತಿದ್ದ ನೀವು. ಅಲ್ಲ, ಎಲ್ಲ ಉಂಟು. ಇದರಲ್ಲಿ ತೆಂಗಿನಕಾಯಿ ಉಂಟು, ಅದರಲ್ಲಿ ಎಣ್ಣೆ ಉಂಟು, ಅದರಲ್ಲಿ ಧಾನ್ಯ ಉಂಟು. ಯಾವ್ದು ಬೇಕಲ್ಲ ನಿನಗೆ. ನನಗೆ ಏನು ಬೇಡ ನೀವು ಕೊಡುವುದು. ಸಂಜೆ ಹೊತ್ತಿನಲ್ಲಿ ಮಾವಿನ ತೋಟಕ್ಕೆ ಬಂದ್ರೆ ಸಾಕು. ಮಾವಿನ ತೋಟಕ್ಕೆ ಅಲ್ಲಿ ನಾನು ಸಿಗ್ತೇನೆ ನಿಮಗೆ. ಸಂಜೆ ಹೊತ್ತಿನ ಇರ್ತೀಯ ಅಲ್ಲಿ ನಾನು ಬರ್ಬೇಕಾ? ಖಂಡಿತ ತಪ್ಪಿಸಬಾರದು. ಅಯ್ಯೋ, ನಾನು ತಪ್ಪಿಸುವುದಿಲ್ಲ. ನನ್ನ ಕೇಳಕ್ಕೆ ಅಂತ ನೀವು ಬಂದ್ರೆ ಸಾಕು. ಮಾತಾ ಹೌದು. ನೀನ್ ತಲೆ ಬಿಸಿ ಮಾಡೋದು ಬೇಡ. ತಗೋ, ಇದು ಎಣ್ಣೆ, ಇದು ತೆಂಗಿನಕಾಯಿ, ಇದರಲ್ಲಿ ಧಾನ್ಯಗಳು ಉಂಟು. ಅಲ್ಲ, ಇದೆಲ್ಲ ನಾನು ಅಂಗಡಿ ತಗೊಂಡು ಹೋಗುದಿಲ್ಲ, ಬೇರೆ ನಿಮ್ ಮನೆಗೆ ತಗೊಂಡು ಹೋಗು. ಅಲ್ಲ, ಒಂದು ಉಪಕಾರ ಮಾಡಿ. ನೀವು ಹೇಗೂ ಅಲ್ಲಿಗೆ ಬರುವುದಲ್ವಾ, ಅಂಗಡಿ ಹತ್ರ ಬರುವುದಲ್ವ ನೀವು? ಹೌದು. ಇದನ್ನೆಲ್ಲ ನಮ್ಮ ಮನೇಲಿ ಇಟ್ಟು ನೀವು ಮನೆ ಅಂಗಡಿ ಹೋದ್ರೆ ಸಾಕು. ಹೌದಾ? ನೀವೇ ಹೊತ್ಕೊಳ್ಳೋದು ಒಳ್ಳೇದು. ಹಾಗೆ ಮಾಡ್ತೇನೆ. ಹಾಗಂತ ತಪ್ಪಿಸಬಾರದು. ಅಲ್ಲಿಗೆ ಬರ್ತೇನೆ. ನಾನು ತಪ್ಪಿಸುವುದಿಲ್ಲಪ್ಪ. ನಮ್ಮ ಮನೆಗೆ ಅದು ಮುಟ್ಟಿಸ್ಬೇಕು ನೀವು. ಆಯ್ತಾ? ನಾನು ಇದು ಮಾತ್ರ ತಗೊಂಡು ಹೋಗ್ತೇನೆ, ನೀವು ಅದು ಮುಟ್ಟಿಸಿದ್ರೆ ಸಾಕು. ಅಲ್ಲ, ಬಿಟ್ಟು ಹೋಗ್ತೇನೆ. ಆಯ್ತು. ಅಲ್ಲ, ಇದನ್ನೆಲ್ಲ ಕೊಡ್ತೇನೆ ಅಂತ ಹೇಳಿದ್ದು ಹೌದು. ನಾನು ಅವ ಕೇಳಿದ್ರೆ ಅಂತ ಹೇಳೋದು, ಸಾಮಗ್ರಿ ತರಲೇ ಇಲ್ವಾ ಅಂತ ಕೇಳಿದರೆ ಆ ಒಟ್ಟು ನಾವಿಬ್ರು ಅಣ್ಣ ತಮ್ಮ ಅಲ್ವಾ? ಸುಳ್ಳು ಹೇಳಿದ್ರೆ ಆಯ್ತು. ನಾನು ಹೋದ ಅಂಗಡಿ ಇವತ್ತು ಬಾಗಿಲು ತೆಗಿಲೇ ಇಲ್ಲ, ಬಾಗಿಲು ಹಾಕಿ ಮನೆ ಹೋಗಿದ್ದಾರೆ ಅಂತ ನೋಡ್ತಾ ಇರಿ. ನೋಡಿ ಎಲ್ಲದಿ ಸೀರೆ ಧರಿಸುತ್ತ ಕರ್ಮ ಇದೆಲ್ಲ ಯಾರಿಗಾಗ್ತದೆ? ಅಂತೂ ಇಂತೂ ಪಕ್ಕದ ಮನೆ ಅಜ್ಜಿ ಕೈಯಿಂದ ಒಂದು ಸೀರೆನೇನೋ ತಂದೆ ನಾನು. ಇದು ನಮ್ ಪಕ್ಕದ ಮನೆ ಗೌರಜ್ಜಿ ಸೀರೆ ಒಣಗಾಕಿದ್ರ ಮೇಲೆ ಹಿಡ್ಕೊಂಡ್ ಬಂದೆ ನಾನು. ಕೆಟ್ಟ ವಾಸನೆ, ಮತ್ತೆ ಅಜ್ಜಿ ಸೀರೆ ಪರಿಮಳ ಉಂಟಂತ ಹೇಳಿದ್ ಯಾರು? ಆದ್ರಿಂದ ಇದಕ್ಕೆ ಬೇಕಾದಂತ ಸುಗಂಧ ದ್ರವ್ಯನೆಲ್ಲ ಹಾಕೊಂಡೆ. ಅಲ್ಲಿಂದ ಈಗ ಸಿಕ್ಸ್ಲಿಕ್ಕೆ ಆಗ್ತದೆ. ಇದು ಎಂತೂ ಹೀಗ್ ಮಾಡ್ಕೊಂಡು ಎಲ್ಲ ಹೋಗ್ತೀನಿ ನಾನು. ಕರ್ಮ ಹೆಂಗಸರೆಲ್ಲ ಹೇಗೆ ಹುಡ್ತಾರೆ ದೇವರಿಗೆ ಗೊತ್ತು. ಅಪ್ಪ, ಇದರಲ್ಲಿ ಹೇಗೆ ಹುಲ್ಕುತ್ರಿ ಕಣ್ಣಾಗ ಕಾಣ್ತದ? ಹೇಗೆ ಇನ್ನೆಲ್ಲಾದ್ರೆ ಇನ್ನು ನಿಮ್ಮ ಹರ್ಕುಬಾಯಿ ಭಾಗವತರ ಹತ್ರ ವಿಷಯ ಹೇಳುದು ಬಹಳ ತೊಂದರೆ ಮಾರ್ರೆ. ಎಲ್ಲಾದ್ರೂ ಅಂದ್ಕೊಂಡು ಹೇಳಿದ್ರು ಹೇಳಿದ್ರು. ಅವನು ಹೇಳಿದಾಳಲ್ಲ, ಸುಂದರವಾಗಿ ಓಯ್ ಭಾಗವತ್ರೆ ಬತ್ರ ಇಷ್ಟು ವಯ್ಯಾರ ಸಾಕು. ಯಾರಾದ್ರೂ ಮಾತಾಡಿದ್ರೆ ತಾಪತ್ರ ಆಗಿತ್ತು. ಆದ್ರೂ ಒಂದು ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ಮಾವಿನ ಮರದಡಿ ಬಸಳೆ ಚಪ್ಪರವು ಕೊನೆಯ ಮನೆಯ ದಾರಿ. ಮಾವಿನ ಮರದಡಿ ಬಸಳೆ ಚಪ್ಪರವು ಕೊನೆಯ ಮನೆಯ ದಾರಿ. ಹೋಗುವುದಾದರೆ ಮುಸ್ಸಂಜೆ ಹೊತ್ತಲ್ಲಿ ಹೀಗೆ ಹೊರಟು ಹೋಗೆ. ಅಂತೂ ಇಂತೂ ಮಾವಿನ ತೋಪಿಗೆ ಸರಿಯಾಗಿ ಮುಸ್ಸಂಜೆ ಹೊತ್ತಿನಲ್ಲಿ ಬಂದಿದ್ದೇನೆ. ಯಾರೂ ನನಗೆ ಎದುರು ಸಿಗಲಿಲ್ಲ. ನಾನು ಈ ವೇಷವನ್ನು ಧರಿಸಿದ್ದು ಯಾರಿಗೂ ಅನುಮಾನ ಬರಲಿಲ್ಲ. ಹೌದಂತೂ ನಾನು ಬೇಗ ಬಂದಾಗಿದೆ. ಇವಳೇನು ಇನ್ನು ಬರಲಿಲ್ಲ. ಸತ್ಯ ಯಾರಾದ್ರೂ ನೋಡುವ ಬದಲು ಹೀಗೆ ಕೂತ್ಕೊಂಡು
ಅವಳು ಬರ್ಲಿಕ್ಕೆ ಹೇಳಿ ಸ್ಥಳ ಇದೆ ಅಲ್ವಾ? ಇದೇ ಮಾವಿನ ಮರ ಅಲ್ವಾ? ಇಲ್ಲೇ ಕೆಳಗಡೆ ಕೂತಿರ್ಬೇಕು, ನೋಡುವ. ಬಾರೆ ಮಾರೆ 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 ಹೊಲಬ ತಿಳಿದೆ ನಾನು ಮಲಯ ಗಂದಿನಿ ಬಳಿಬಾರೆ ನಳಿನಾಕ್ಷಿ ತನ್ನು ಬಳಲಿಸುವೆ. ಹೊಲಬ ತಿಳಿದೆ ನಾನು ಮಲಯ ಗಂದಿನಿ ಬಳಿಬಾರೆ ನಳಿನಾಕ್ಷಿ ತನ್ನು ಬಳಸುವೆನು. ನಳಿನಾಕ್ಷಿ ಬಳಿಬಾರೆ ತನ್ನು ಬಳಸುವೆನು. ಇರುಳಲಿ ಇಂದಿಲಿ ಇಳೆಯನೆ ಮರೆಯುತ್ತ, ಇರುಳಲಿ ಇಂದಿಲಿ ಇಳೆಯನೆ ಮರೆಯುತ್ತ ಕಳವಳಿಸದೆ ರಮಿಸೆ. ಕಾಮಿನಿರನ್ನೇ ಕಳವಳಿಸದೆ ರಮಿಸೆ, ಕಾಮಿನಿರನ್ನೇ ಕಳವಳಿಸದೆ ರಮಿಸೆ. ಹೊಲಬ ತಿಳಿದೆ ನಾನು ಮಲಯಾಗ ಗಂದಿನಿ ಬಳಿಬಾರೆ ನಳಿನಾಕ್ಷಿ ತನ್ನು ಬಳಲಿಸುವೆ. ಎಂತ ಒಂದು ಭಂಗಿ ಉಳಿತು ನಿಜವಾಗಿ. ಆಚೆ ಈಚೆ ಓಡಾಡೋದು ನೋಡಿದ್ರೆ ಒಳ್ಳೆ ಅಕ್ಕಿ ಮುಡಿ ಓಡಾಡದ ಉಂಟು ಸ್ವಾಮಿ. ಹೌದು, ನಿಜವಾಗಿ ಹೌದು. ಆ ಸೊಂಟವನ್ನು ಆಚೆ ಈಚೆ ಅಲಗಡಿಸುವಾಗ ಒಳ್ಳೆ ಕಡುಕಲು ಮಗು ತಿರುಗಿದ ಉಂಟಲ್ಲಪ್ಪ, ಅಷ್ಟು ಸಂತೋಷ ಆಗ್ತಾ ಉಂಟು. ಇನ್ ತಡ ಮಾಡೋ ಸರಿಯಲ್ಲ, ಮತ್ತೆ ಯಾರಾದ್ರೂ ಬಂದ್ರೆ ಕಷ್ಟ. ಆದ್ರಿಂದ ಬಾರೆ ಬಾರೆ ಬಾರೆ. ಹೋಗಿಯಪ್ಪ, ನೀವು ತುಂಬಾ ತುಂಟಾಗಿದ್ದೀರಿ. ಅಯ್ಯೋ, ಎಂತ ಒಂದು ಕೋಮಲವಂತ ಸ್ವರ. ಅಯ್ಯೋ, ನಿಜವಾಗಿ ಹೌದು. ಆವಾಗ ಮಾತಾಡುವಾಗ ಹೀಗಿರ್ಲಿಲ್ಲ, ಈಗ ಹೀಗೆ ಆಯ್ತು. ಯಾಕೆ? ಬಹುಶಃ ಬಂದವಳೆ ಮಾವಿನ ಹಣ್ಣು ತಿಂದ್ಲು ಏನೋ, ಆ ಕಾರಣದಿಂದ ಹೀಗಾಯ್ತೇನೋ ಬಹುಶಃ. ನೀವು ತುಂಬಾ ತಮಾಷೆ ಮಾಡ್ತೀರಿ. ಹೌದಾ? ತಮಾಷೆ ಮಾಡೋದು ಬೇಡ. ಇರುಳಲಿ ಇಂದಿಲಿ ಇಳೆಯನೆ ಮರೆಯುತ್ತ ಕಳವಳಿಸದೆ ರಮಿಸುವೆನು. ಕಾಮಿನಿರನ್ನೇ ಕಾಮಿನಿರನ್ನೇ ಅಂಗಡಿಯೊಳಗೆ ಧಾನ್ಯವೆಲ್ಲವೋ ಏನೋ ಅಂಗಡಿಯೊಳಗೆ ಧಾನ್ಯವೆಲ್ಲ ಮನೆಯಾಗಿ ಉದರೆಯೋರಿ ಮೊಂಗ ಪಡಿದೆ ಮೊಂಗ ತೊಲಗಿ ಹಂಗನೇನು. ಸಂತೆಗೆ ಹೋದವನು ನೀನು ಯಾಕೆ ಬರ್ಲಿಲ್ಲ ಅಂತ ನಾನು ಯೋಚನೆ ಮಾಡಿ, ಸಾಮಗ್ರಿ ಯಾಕೆ ತರ್ಲಿಲ್ಲ ಅಂತ ನಿನ್ನನ್ನು ನೋಡಿ 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 ಕೊನೆಗೆ ಅಂಗಡಿಗೆ ಬಾಗಿಲು ಹಾಕಿ ನಿನ್ನನ್ನು ಪರೀಕ್ಷೆ ಮಾಡುವ ಉದ್ದೇಶದಿಂದ ನಾನು ಹೀಗೆ ಬಂದ್ರೆ ನೀನೇನು ಸೀರೆ ಉಟ್ಟವರ ಹಿಂದೆ ನೀನು ಓಡಾಡ್ತೀಯ? ಸತ್ಯ ಹೇಳು, ಸಾಮಗ್ರಿ ಎಲ್ಲ ಏನಾಯ್ತು? ಯಾಕೆ ತರಲಿಲ್ಲ? ಹೇಳ್ತಾ ಇಲ್ವಾ? ಯಾರು ನೀನನ್ನು ಹುಡುಕಿದ್ದ? ಹೌದು. ಏನು ಮಾತಾಡ್ತೀಯ? ಹುಚ್ಚ ನಿನ್ನ ಮನವ ನರಿತೆ ಮೆಚ್ಚಿ ಕುಸುಮ ಗಂಧೆಗಾವಿ. ಹುಚ್ಚ 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 ನಿನ್ನ ಮನವ ನರಿತೆ ಮೆಚ್ಚಿ ಕುಸುಮ ಗಂಧೆಗಾಗಿ ಸ್ವಚ್ಛ ಕೈದೆ ಸ್ವಚ್ಛಗೈದೆ ಅಂಗಡಿಯನ್ನು ಮುಚ್ಚು ಬಾಯ. ಏನು ಬಹಳ ಮಾತಾಡ್ತೀಯ? ಏನ್ ಮಾತಾಡ್ದೆ? ನನಗೆ ಹೇಳ್ತೀಯ ನೀನು? ನಾನು ಹೆಣ್ಣಿನ ಹುಚ್ಚನ? ಹೌದು. ಅವಳು ನಾನು ಹೆಣ್ಣಿನ ಹಿಂದೆ ಹೋಗುವವನ? ಹೌದು. ನೋಡು, ಸಾಮಗ್ರಿ ಹಿಡ್ಕೊಂಡು ನಾನು ಅಂಗಡಿಗೆ ಹೋದವನೇ. ಹೋಗಿ ನೋಡುವಾಗ ಅಂಗಡಿ ಬಾಗಿಲು ಹಾಕಿತ್ತು. ನನಗೂ ತಲೆ ಬಿಸಿ ಆಯ್ತು. ಇಷ್ಟು ಬೇಗ ಯಾಕೆ ಬಾಗಿಲು ಹಾಕಿದ್ದಾನೆ? ಮುಸ್ಸಂಜೆ ಇನ್ನೂ ಆಗ್ಲಿಲ್ಲ. ಆ ಅನುಮಾನ ನಿನ್ನ ಹುಡುಕುತ್ತಾ ಬಂದದ್ದು ನಾನು. ಈಗ ನೋಡು, ನೀನು ಸೀರೆ ಉಟ್ಕೊಂಡು ಮಾವಿನ ಮರ ಕೂತ್ಕೊಂಡು ಯಾರತ್ರ ಬರ್ಲಿಕ್ಕೆ ಹೇಳಿದ್ದೆ ಅಲ್ವಾ? ಅಂಗಡಿ ಸಾಮಗ್ರಿ ತೆಗೆದ್ ನೀನೆ, ಅಂಗಡಿ ಹಾಳು ಮಾಡಿ ತೆಗೆದವ್ ನೀನೆ. ಸತ್ಯ ಹೇಳು. ಈಗ ನಿನ್ನಲ್ಲಿ ನನ್ನಲ್ಲಿ ಈ ವಿಷಯದ ಬಗ್ಗೆ ವಾದ ಬೇಡ. ನೀನು ಈ ಸಂಜೆ ಹೊತ್ತಿನಲ್ಲಿ ಮಾವಿನ ತೋಪಿಗೆ ಯಾಕೆ ಬಂದೆ? ನೀನು ಸೀರೆ ಉಟ್ಕೊಂಡು ಯಾಕೆ ಬಂದೆ? ಅದು ಪ್ರಶ್ನೆ ಬೇರೆ. ನೀನ್ ಯಾಕೆ ಬಂದೆ? ನಾನಾ? ನನಗೆ ಮೋಸ ಮಾಡಿದವಳು ಯಾರು? ಆ ರಮೇಶಾಚಾರ್ಯ ಮಗಳು. ರಮೇಶಾಚಾರ್ಯ ಮಗಳು? ಹೌದು.
ರಾಗಿಣಿ ನೀನು ಮಾವಿನ ತೋಟಕ್ಕೆ ಬಾ, ಸಂಜೆ ನಾನು ಬರ್ತೇನೆ ಅಂತ ಹೇಳಿದ್ಲು. ನಾನು ಹಾಗಾಗಿ ಬಂದದ್ದು. ಇಲ್ಲಿ ಬಂದು ನೋಡುವಾಗ ನೀನು ಸೀರೆ ಉಟ್ಟು ಕೂತ್ಕೊಂಡಿದ್ದೆ. ಈಗ ನೀನ್ ಯಾಕೆ ಕೂತೆ? ನನ್ನ ಹತ್ರ ಹೇಳಿದ್ದು ಅದನ್ನೇ ಅವಳು. ಸಾಮಗ್ರಿ ಎಲ್ಲ ಸ್ವಲ್ಪ ಸಾಲ ಕೊಡಿ, ಮನೆಯಲ್ಲಿ ಅಪ್ಪ ಇಲ್ಲ, ಬಂತಾಕ್ಷಣ ನಾನು ಕೊಡ್ತೇನೆ. ಸದ್ಯಕ್ಕೀಗ ಕೊಡೋದಕ್ಕೆ ನನ್ನನ್ನೇ ನಿಮ್ಗೆ ಅರ್ಪಿಸ್ತೇನೆ ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕಂತ ಕೇಳಿದಾಗ ಸೀರೆ ಉಟ್ಕೊಂಡು ಸಂಜೆ ಹೊತ್ತಲ್ಲಿ ಮಾವಿನ ತೋಟಕ್ಕೆ ಬನ್ನಿ ಅಂತ ಹೇಳಿದಾಳೆ. ಅಂದ್ರೆ ಇಬ್ಬರಿಗೂ ಅವಳೇ ಮೋಸ ಮಾಡಿದ್ದು ಅಂತ ಆಯ್ತು. ನಮ್ಗೆ ಚಳ್ಳೆಯನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾಳಲ್ಲ ಅವಳು. ಸುಮ್ಮನೆ ಏನೋ ಓ ಹಿರಿಯರು ಅಲ್ಲ, ಮುರ್ಸಂಜೆ ಹೊತ್ತಲ್ಲೇ ಮಾವಿನ ತೋಟದಲ್ಲೇ ಬಹಳ ಗಲಾಟೆ ನಿಮ್ದಲ್ವಾ? ಯಾರದ್ದು ಸೀರೆ ಅದ? ಸೀರೆ ಗೌರಜ್ಜಿ ಸೀರೆ ಎಂತದ? ಗೌರಜ್ಜಿ ಮರ್ಯಾದೆ ಸತ್ತವ್ರೆ ಪಾಪ ಅಜ್ಜಿ. ಗೌರಜ್ಜಿ ಸೀರೆ ತೊಳಿಲಿಕ್ಕೆ ನೀವು ಪ್ರಾರಂಭ ಮಾಡಿದಿರಾ? ಇಲ್ಲ, ಫಸಲ್ ಚಪ್ಪಲ್ ಒಣ ಹಾಕಿ. ಯಾರ್ಯಾರು ಮನೆ ತೊಳಿತೀರಾ ನೀವೀಗ? ಏಯ್, ನಮ್ಮೂರಿಗೆ ನೀವು ಬಂದು ಒಂದು ಅಂಗಡಿ ಮಾಡ್ತೇವೆ, ಪರವಾನಗಿ ಕೊಡಬೇಕಂತ ಕೇಳಿದಾಗ ಏನೋ ಹಾಳಾಗಿ ಹೋಗ್ಲಿ, ಬಡವರು ಎಲ್ಲಿಂದಲೋ ಊರಿಂದ ಬಂದವರು ಇದ್ಕೊಂಡಿರ್ಲಿ ಅಂತ ಹೇಳಿ ನಿಮ್ಮನ್ನ ಸ್ಥಳ ಅವಕಾಶ ಕೊಟ್ಟದ್ದು ಹೌದಾ? ಆ ಪುಣಾತ್ಮ ಕೆಂಚಪ್ಪ ನಿಮ್ಗೆ ಸಾಲ ಕೊಟ್ನಾ? ಸಾಲ ತೀರಿಸಿಲ್ಲ ನೀವು? ಸಾಲ ತೀರಿಸಲಿಲ್ಲ. ಸಾಲ ತೀರಿಸಲಿಲ್ಲ. ಸಾಲ ತೀರಿಸೋದು ಹೇಗೆ? ಹೆಣ್ಮಕ್ಳ ಕೆರದಲ್ಲಿಗೆಲ್ಲ ಹೋಗಿ ಅಂಗಡಿಯಲ್ಲಿ ಸಾಲ ಮೂಟೆಗಟ್ಟಲೆ ಹೊರಿಸಿ ಅವರಿಗೆ ಉದ್ಧಾರ ಆಗ್ತೀರಾ ನೀವು? ಸ್ವಾಮಿ, ಜೀವನದಲ್ಲಿ ಹೆಣ್ಣಿನ ಹಿಂದೆ ಬೀಳಬಾರದು. ಮೊದಲು ಯಾರು ನಾವು ಸಾಲ ಮಾಡಿದ್ದೇವೋ ಅವರಿಗೆ ಸಾಲ ಮತ್ತು ಹಿಂದೆ ಕೊಟ್ಕೊಂಡು ಆಮೇಲೆ ನಾವು ಬದುಕುದನ್ನು ಕಲಿಬೇಕು. ಅದಕ್ಕೆ ಮರ್ಯಾದಿತವಾದ ಬದುಕು. ಈ ಊರಿನಲ್ಲಿ ಯಾರು ಮೋಸ ಮಾಡಿ ಬದುಕಿದವರು ಯಾರು ಇಲ್ಲ. ಇವತ್ತೇ ನೀವು ಇಲ್ಲಿಂದ ಹೊರಡ್ತೀರೋ ಅಥವಾ ಮರ್ಯಾದೆಯಿಂದ ಬದುಕ್ತೀರಾ ಹೇಳಿ? ದಮ್ಮಯ್ಯ, ನೀವು ನಮಗೆ ಕೊಟ್ಟಂತ ಪರವಾನಗಿಯನ್ನು ನೀವು ಅದನ್ನು ರದ್ದುಗೊಳಿಸಬೇಡಿ. ನಿಮ್ಮ ಕೃಪಾ ಕಟಾಕ್ಷದಿಂದ ನಾವು ಇಷ್ಟು ತನಕ ಬದುಕಿದವರು. ಏನೋ ನಮ್ಮ ಜೀವನದಲ್ಲಿ ನಾವು ಮದುವೆ ಆಗದ ಹುಡುಗರು ಏನೋ ತಪ್ಪು ಮಾಡಿದ್ದೇವೆ. ಆ ಹೆಣ್ಣಿನ ರೂಪಕ್ಕೆ ನಾವು ಮರಳಾಗಿದ್ದೇವೆ ಸತ್ಯ. ಆದ್ರೆ ಒಂದು ಹೆಣ್ಣಿನ ಹಿಂದೆ ಹೋದ ಸ್ಥಿತಿ ಏನಾಗ್ತದೆ ಅಂತ ಹೇಳಿ ಈಗ ನಮ್ಗೆ ಗೊತ್ತಾಯ್ತು. ಪೂಜ್ಯರೇ, ಇನ್ನು ನೀವು ಹೇಳಿದಾಗೆ ನಾವು ಕೇಳ್ಕೊಂಡಿರ್ತೇವೆ. ನೀವು ಯಾವ ಹೆಣ್ಣನ್ನು ತೋರಿಸ್ತೀರೋ ಆ ಹೆಣ್ಣನ್ನು ಮದುವೆ ಆಗಿ ನಿಮ್ಮ ಸೇವೆಯೊಂದಿಗೆ ನಾವು ಅಂಗಡಿಯನ್ನು ಮಾಡುತ್ತಾ ಸಂಸಾರ ಮಾಡ್ತೇವೆ. ನಮ್ಮನ್ನು ಇಲ್ಲಿಂದ ಓಡಿಸಬಾರದು, ನಮ್ಮ ಪರವಾನಿಗೆ ರದ್ದು ಮಾಡಬಾರದು. ಸ್ವಾಮಿ ಸ್ವಾಮಿ, ಹೆಣ್ಣಿನ ಹುಚ್ಚಿನಿಂದ ಏನಾಗ್ತದೆ ಅಂತ ನಮ್ಗೆ ಈಗ ಅರ್ಥ ಆಯ್ತು. ಹೀಗೆಲ್ಲ ಆಗ್ತದೆ ಅಂತ ಇನ್ನು ಖಂಡಿತ ಆ ವ್ಯವಹಾರಕ್ಕೆ ನಾವು ಮುಂದೆ ಆಗುವವರಲ್ಲ. ಹಾಗಂತೇಳಿ ಇಲ್ಲಿಂದ ಹೋಗಿ ಅಂತ ಮಾತು ಹೇಳಬೇಡಿ. ನಮ್ಮ ತಪ್ಪಾಯ್ತು, ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹೆಣ್ಣಿನ ಹುಚ್ಚು ಇರಬಾರದು ಅಂತಲ್ಲ, ಇರಬೇಕು. ನಿಮ್ಮಿಂದಾಗಿ ಒಂದು ಹೆಣ್ಣಿಗೆ ರಕ್ಷಣೆ ಕೊಡಬೇಕಾದದ್ದು ಸತ್ಯ. ಆದ್ರೆ ಮೊದಲು ನೀವು ಮಾಡಬೇಕಾದದ್ದು ಈಗ ಅಲ್ಪ ಸ್ವಲ್ಪ ಸಾಮಗ್ರಿಗಳನ್ನು ಬಂದ ಹೆಣ್ಣು ಮಕ್ಕಳಿಗೆ ಕೈ ಕೊಟ್ಟು ಅವರ ಜೊತೆಯಲ್ಲಿ ಬೆನ್ನತ್ತಿ ಹೋಗುವುದಲ್ಲ. ನಿಮ್ಮದಾಗಿ ಒಂದು ಹೆಣ್ಣು ಅಂತ ನಿಮ್ಮ ಮನೆಗೆ ಬರಬೇಕು. ಆ ರೀತಿಯ ಪ್ರಯತ್ನ ಮಾಡಬೇಕು. ಅಂತಹ ಸ್ಥಿತಿ ಬಂದು ಮುಟ್ಟಬೇಕಾದ್ರೆ ಮೊದಲು ಕೊಟ್ಟವ್ರ ಸಾಲ ಮೊದಲು ನೀವು ತೀರ್ಚಿಕೊಳ್ಬೇಕು. ನೀವು ಒಂದು ಸ್ಥಿತಿವಂತರಾಗಬೇಕು. ದೇವರಲ್ಲಿ ಭಕ್ತಿ, ಹಿರಿಯರಲ್ಲಿ ಗೌರವ, ಸಮಾನರಲ್ಲಿ ಪ್ರೀತಿ ವಿಶ್ವಾಸ, ಕಿರಿಯವರಲ್ಲಿ ಪ್ರೀತಿ ಪ್ರೇಮ, ಇಂಥದ್ದನ್ನ ಇಟ್ಕೊಂಡು ಸುಖವಾಗಿ ಬದುಕ್ತಿರಂತಾದ್ರೆ ಒಂದ್ ದಿವಸ ಮದುವೆ ಮಾಡ್ಲಿಕ್ಕೆ ನಾನೇ ಮುಂದಾಗಿ ಬರ್ತೇನೆ. ಅಪರಾಧವನ್ನು ಅಣ್ಣ, ನನ್ನ ಕುರಿತಾಗಿ ನೀವು ಖಂಡಿತ ಬೇಸರಿಸಬಾರದು. ನೀವೇನೋ ತಪ್ಪು ದಾರಿ ತುಳಿತಿದ್ದೀರಿ ಎನ್ನುವುದು ಗೊತ್ತಾಗಿ ನಿಮ್ಮನ್ನು ಸರಿದಾರಿಗೆ ತರಬೇಕು ಅನ್ನುವ ಕಾರಣಕ್ಕಾಗಿ ನಿಮ್ಮಿಬ್ಬರಲ್ಲೇ ಸುಳ್ಳು ಹೇಳಿದೆ. ನಿಮಗಿಂತಲೂ ಸಣ್ಣವಳು ನಾನು. ನಿಮ್ಮಲ್ಲಿ ಕ್ಷಮೆ ಕೇಳೋದ್ರ ಬಗ್ಗೆ ಯಾವ ನನಗೆ ಬೇಸರವೂ ಇಲ್ಲ. ಆದ್ರಿಂದ ನನ್ನನ್ನು ಇಬ್ರು ಕ್ಷಮಿಸಬೇಕು. ಇಲ್ಲಮ್ಮ, ಈ ಗಂಡು ಮಕ್ಕಳು ದಾರಿ ತಪ್ಪದ ಹಾಗೆ ನೀನು ಒಂದು ಎಚ್ಚರಿಕೆಯನ್ನು ಕೊಟ್ಟು ಮುಂದೆ ನಮ್ಮ ಆಯುಷ್ಯವನ್ನು ನೀನು ಹೆಚ್ಚು ಮಾಡಿದೆ. ಇನ್ನು ಮೇಲೆ ನಾವು ಯಾವತ್ತೂ ತಪ್ಪುವುದಿಲ್ಲ. ನಾವು ಇಷ್ಟು ತನಕ ಉಂಡಾಡಿಗಳಾಗಿ ತಿರ್ತಾ ಇದ್ದವರು. ನೀನು ಜಾತಿ ಯಾವುದಾದ್ರೇನು, ಯಾವ ಆಚಾರ್ಯ ಮಗಳಾದ್ರೆ ಏನಾಯ್ತು, ನಿನ್ನನ್ನು ಪ್ರೀತಿಯಿಂದ ನಾವು ತಂಗಿ ಅಂತ ಸ್ವೀಕರಿಸ್ತೇವೆ. ಇವರನ್ನು ಸರಸರ ಹರಿಯೋದು ಜೀವನದಿ, ಸರಸರ ಹರಿಯೋದು ಜೀವನದಿ, ಧರೆಯಾವರಿಸುವುದಾವನದಿ, ಧರೆಯಾವರಿಸುವುದಾವನದಿ, ಸಗರೋದ್ಧಾರಳು ಯಾವನದಿ, ಅರಿತವರೊರೆದರು ದೇವನದಿ, ಅರಿತವರೊರೆದರು ದೇವನದಿ, ಪಾಪದ ಕೊಳೆಯನ್ನು ತೊಳೆವನದಿ, ಪಾಪದ ಕೊಳೆಯನ್ನು ತೊಳೆವನದಿ, ಪುಣ್ಯದ ಫಲವನು ಈವನದಿ, ಪುಣ್ಯದ ಫಲವನು ಈವನದಿ, ಸರಸರ ಹರಿಯುವುದು ಜೀವನದಿ, ಧರೆಯಾವರಿಸುವುದಾವನದಿ, ಧರೆಯಾವರಿಸುವುದಾವನದಿ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರಿ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತಿಗೆ ಹರಿಯ ವಾಹನ ವೇದ ಮೂಕಾಂಬೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ.
ವಾಸುದೇವ ಸಕಲಾಮ ಪೂಜಿತ ಯಾದವ ಕಲಮೋಹನ ರೂಪ ವೇದೋದ್ಧಾರಜ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಪಾದಾರಸನ್ನತ ನಮೋ ನಮೋ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.